हरे कृष्ण मैम। हरे कृष्ण माता जी। सॉरी, हरे कृष्ण माता जी। हरे कृष्ण। हरे कृष्ण हरे कृष्ण। ఇంకా ఇప్పుడు స్టార్ట్ అయ్యా हरे कृष्णा हरे कृष्ण। हरे कृष्ण प्रभु। हरे कृष्ण। हरे कृष्ण माता जी। हरे कृष्ण माता जी। हरे कृष्ण। ನಾನು ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನ ತಿಮಿ ಓಂ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಕೆಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮೇಶ್ವರ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्ण पादान् सहगण ललिता श्री विशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा. हरे कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे. जय जय श्री चैतन्य जय नित्यानंद जय द्वैತ ಚಂದ್ರ ಜಯ ಗೌರ ಭಕ್ತ ವೃಂದ. ಎಲ್ಲರೂ ಹೇಳಿ जय 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 श्री श्री चैतन्य चैतन्य जय जय नित्यानंद नित्यानंद जय जय द्वैत चंद्र चंद्र जय जय गौर गौर भक्त भक्त वृंद. वृंद. जय जय श्री चैतन्य जय नित्यानंद जय द्वैತ ಚಂದ್ರ ಜಯ ಗೌರ ಭಕ್ತ ವೃಂದ. जय 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 श्री श्री चैतन्य चैतन्य जय जय नित्यानंद नित्यानंद जय जय अद्वैत द्वैत चंद्र चंद्र जय जय गौर गौर भक्त भक्त वृंद. वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. जय 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 श्री जय श्री चैतन्य चैतन्य जय नित्यानंद नित्यानंद जय जय अद्वैत द्वैत चंद्र चंद्र जय जय गौर गौर भक्त भक्त वृंद. वृंद. ಹರೇ ಕೃಷ್ಣ. ಸೊ ನಾವಿವಾಗ ಚೈತನ್ಯ ಹರೇ ಕೃಷ್ಣ ಚರಿತಾಮೃತ ಮಾತಾಜಿ. ಆದಿ ಹರೇ ಕೃಷ್ಣ ಮಾತಾಜಿ ಆದಿಲೀಲಾ ಅಧ್ಯಾಯ 4
ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳನ್ನ ನಾವು ತಿಳ್ಕೊತಾ ಇದೀವಿ. ಸೊ 3 ರಹಸ್ಯತಮ ಕಾರಣಗಳಿದೆ ಅಂತ ನಾವು ತಿಳ್ಕೊಂಡಿದೀವಿ. ಅದ್ ಯಾವ್ದು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೋತೀರಾ? ಹರೇ ಕೃಷ್ಣ. ಯಾವ್ದದು 3 ಕಾರಣಗಳು, ರಹಸ್ಯತಮ ಕಾರಣಗಳು? ಪ್ರಣಯ ಮಹಿಮಾ, ಪ್ರಣಯ ಮಹಿಮಾ. ರಾಧಾರಾಣಿಯ ಆ ಪ್ರಣಯದ ಮಹಿಮೆಯನ್ನ ಅವರು ತಿಳ್ಕೊಬೇಕು ಅಂತ ಅನ್ಕೋತಾರೆ. ಮತ್ತೆ ಎರಡನೇ ಅದ್ಭುತ ಕಾರಣ ಮಧುರಿಮಾ. ಅದ್ಭುತ ಮಧುರಿಮ, ಅಂದ್ರೆ ಅವರ ಒಂದು ಮಾಧುರ್ಯದ ಸವಿಯನ್ನ ಅವರೇ ಸವಿಬೇಕು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಇಚ್ಛೆ ಪಡ್ತಾರೆ. ಅಂದ್ರೆ ಕೃಷ್ಣ ಸೌಖ್ಯ ಇಚ್ಛೆ ಪಡ್ತಾರೆ. ಚಾಸ್ಯಂ. ಸೌಖ್ಯ ಮೂರನೇದು. ಚಾಸ್ಯಂ. ಸೌಖ್ಯ ಚಾಸ್ಯಂ ಅಂದ್ರೆ ಕೃಷ್ಣನನ್ನ ಪ್ರೀತಿಸೋದ್ರಲ್ಲಿ ರಾಧಾರಾಣಿ ಹೆಚ್ಚು ಸಂತೋಷವನ್ನ ಅನುಭವಿಸ್ತದಲ್ಲ, ಅದನ್ನ ಅವರು ಅನುಭವಿಸ್ಲಿಕ್ಕೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಇಚ್ಛೆ ಪಡ್ತಾರೆ. ನಾವಿವಾಗ 131ನೇ ಶ್ಲೋಕವನ್ನ ನೋಡೋಣ. ವಿಭುರ್ ಅಪಿ ಕಲಯನ್ ಸದಾಭಿವೃದ್ಧಿಂ ಗುರುರ್ ಅಪಿ ಗೌರವಚರ್ಯಯಾ ವಿಹೀನಃ ಮುಹುರ್ ಉಪಚಿತ ವಕ್ರಿಮಾಪಿ ಶುದ್ಧೋ ಜಯತಿ ಮುರದ್ವಿಷಿ ರಾಧಿಕಾನುರಾಗಃ. ಹರೇ ಕೃಷ್ಣ. ಮಾತಾಜಿ. ಮಾತಾಜಿ ಸ್ಕ್ರೀನ್ ಬಂದಿಲ್ಲ. ಸ್ಕ್ರೀನ್ ಬಂದಿಲ್ವಾ? ಓಕೆ ಓಕೆ, ಸರಿ. ನಾನು ಇದನ್ನ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. Okay, ಹರೇ ನಾಗವೇಣಿ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 131 ಮಾತಾಜಿ. 131. ಓಕೆ. ಅದು ಸ್ಕ್ರೀನ್ ಬಂದಿಲ್ಲ ಮಾತಾಜಿ? ಬಂದಿಲ್ಲ ಮಾತಾಜಿ, ಓಪನ್ ಆಗಿಲ್ಲ. ಓಪನ್ ಆಗ್ತಿಲ್ಲ. Okay. ಸರಿ, ನಾನು ಇದನ್ನ ಓದ್ತಾ ಇರ್ತೀನಿ. 132ನ ನಿಮ್ಮ ಹತ್ರ ಓದಿಸ್ತೀನಿ. ವಿಭುಹು ಸರ್ವವ್ಯಾಪಿ ಅಪಿ ಆದರೂ ಕಲಯನ್ ಮಾಡುವುದು ಸದಾ ಯಾವಾಗಲೂ ಅಭಿವೃದ್ಧಿಂ ಹೆಚ್ಚಿಸುವಿಕೆ ಗುರುಹು ಮುಖ್ಯ ಅಪಿ ಆದರೂ ಗೌರವಚರ್ಯಾಯ ವಿಹೀನಃ ಜಂಬದಿಂದ ವರ್ತಿಸದಿರುವುದು ಮುಹುಹು ಮತ್ತೆ ಮತ್ತೆ ಉಪಚಿತ ಹೆಚ್ಚಾದದ್ದು ವಕ್ರಿಮ ಕಪಟ ಅಪಿ ಆದರೂ ಶುದ್ಧ ಪರಿಶುಭ್ರ ಜಯತಿ ಜಯವಾಗಲಿ ಮುರುದ್ವಿಷಿ ಕೃಷ್ಣನಿಗೆ ಮುರನೆಂಬ ರಾಕ್ಷಸ ವೈರಿಗೆ ರಾಧಿಕಾ ಶ್ರೀಮತಿ ರಾಣಿಯ ಅನುರಾಗ ಪ್ರೇಮ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಮಾತಾಜಿ 131. ಮುರವೈರಿಯಾದ ಕೃಷ್ಣನಲ್ಲಿ ರಾಧೆಯು ಇರಿಸಿರುವ ಪ್ರೇಮಕ್ಕೆ ಜಯವಾಗಲಿ. ಆಕೆಯ ಪ್ರೇಮವು ಸರ್ವವ್ಯಾಪಿಯಾದರೂ ಪ್ರತಿ ಕ್ಷಣವೂ ಹೆಚ್ಚುತ್ತಾ ಹೋಗುವ ಪ್ರವೃತ್ತಿ ಅದಕ್ಕಿದೆ. ರಾಧೆಯ ಪ್ರೇಮವು ಕೃಷ್ಣನಿಗೆ ಬಹು ಮುಖ್ಯವಾಗಿ ಬೇಕಾದದ್ದಾದರೂ ಅದು ಹಮ್ಮಿಲ್ಲದು. ಹಾಗೆಯೇ ಆ ಪ್ರೇಮವು ಪರಿಶುದ್ಧವಾದುದಾದರೂ ಅದರಲ್ಲಿ ಸದಾ ಕಪಟದ ಅಂಶ ಇದ್ದೇ ಇರುತ್ತದೆ. ಸೊ ನಿನ್ನೆ ನಾವ್ ಇದನ್ನ ತಿಳ್ಕೊಂಡ್ವಿ. ಸೊ ಇದನ್ನ ಶ್ರೀಲ ರೂಪ ಗೋಸ್ವಾಮಿಯವರ ದಾನಕೆಯಲ್ಲಿ ಕೌಮುದಿ ಎಂಬ ಗ್ರಂಥದಿಂದ ಇದನ್ನ ಹೇಳಿದ್ದಾರೆ. ಮಾತಾಜಿ ಇದೆಲ್ಲ ಆಗಿತ್ತಾ? ಇದಾಗಿತ್ತು. ಸಾರಿ 132 ಅಂತ ಹೇಳಿ ಡೌಟ್ ಹೇಳಿದ್ದಾರೆ ಅವರು. ಹೌದಾ? ಇದೆಲ್ಲ ಹೇಳಿದೆ ಮಾತಾಜಿ. 150 ಬಹುಶಃ ಮಾತಾಜಿ 151, 52 ಇದೆ ನೋಡಿ. ಕರೆಕ್ಟ್. ಹರೇ ಕೃಷ್ಣ 152 ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅದೇ 152 ಅಷ್ಟೇ ಹೇಳಿದ ಹಾಗೆ ನೆನಪು, ಅದಕ್ಕೆ ನಾನು 152 ಇಟ್ಟದ್ದು. ಕರೆಕ್ಟ್ ಮಾತಾಜಿ. 152. ಎಸ್. ಪಠತಿ ಯದ್ಭವಾನ್ ಅಹ್ನಿಕಾನನಂ ತ್ರುಟಿರ್ಯುಗಾಯತೆ ತ್ವಾಂ ಅಪಶ್ಯತಾಂ ಕುಟಿಲಕುಂತಲಂ ಶ್ರೀಮುಖಂ ಚ ತೇ ಉಡಾ ಉದೀಕ್ಷತಾಂ ಪಕ್ಷ್ಮಕೃದೃಶಾಂ. ಹರೇ ಕೃಷ್ಣ. ವಿವೋ ಓದಿ. ವಿವೋ Y36. ಹರೇ ಕೃಷ್ಣ ಮಾತಾಜಿ. ಅಟತಿ ಯದ್ಭವಾನ್ ಹಸ್ನಿಕಾನನಂ ತುಟಿರ್ಯುಗಾಯತೆ ತ್ವಾಂ ಅಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂ ಚ ತೇ ಜಡ ಉದಿ ಶಕ್ತಂ ಪಕ್ಷ್ಮಕೃತ್ ದುಷಾಂ. ಅಟತಿ ಹೋಗುತ್ತಾನೆ, ಯತ್ ಯಾವಾಗ, ಭವಾನ್ ಪ್ರಭುವೇ, ಅಹ್ನಿ ಹಗಲು ಹೊತ್ತಿನಲ್ಲಿ, ಕಾನನಂ ಅರಣ್ಯಕ್ಕೆ, ತುಟಿಹಿ ಅರ್ಧ ಕ್ಷಣ, ಯುಗಾಯತೆ ಒಂದು ಯುಗದಂತೆ ತೋರುತ್ತದೆ, ತ್ವಾಂ ನೀನು. ಅದು ಕೈ ಇದೆ ಮಾತಾಜಿ, ಹೊರಡು ಗೊತ್ತಾಗ್ತಿಲ್ಲ. ಅವಶ್ಯತಾಂ ನೋಡುತ್ತಿಲ್ಲದವರ, ಕುಟಿಲ ಕುಂತಲಂ ಗುಂಗುರು ಕೂದಲಿನಿಂದ ಶೋಭಿತನಾದ, ಶ್ರೀಮುಖಂ ಚೆಲುವಾದ ಮುಖ, ಚ ಮತ್ತು ತೇ ನಿನ್ನ, ಜಡಹ ಮೂರ್ಖ, ಉದೀಕ್ಷತಾಂ ಅವನೆಡೆ ನೋಡುತ್ತಾ, ಪಕ್ಷ್ಮಕೃತ್ ರೆಪ್ಪೆಗಳನ್ನು ಮಾಡಿದ, ದೃಶಾಂ ಕಣ್ಣುಗಳು,
ಅನುವಾದ. ಗೋಪಿಯರು ನುಡಿದರು, ಹೇ ಕೃಷ್ಣ, ಹಗಲು ಹೊತ್ತಿನಲ್ಲಿ ನೀನು ಅರಣ್ಯಕ್ಕೆ ಹೋಗಿ ಬಿಡುವೆ. ಹೀಗಾಗಿ ಗುಂಗುರ ಕೂದಲಿನಿಂದ ಶೋಭಿತವಾದ ನಿನ್ನ ಮುಖವನ್ನು ಮತ್ತೆ ಮೇಲ್ ಮಾಡ್ಬೇಕು. ಮತ್ತೆ ಸ್ಕ್ರೀನ್ ಹರೇ ಮೇಲ್ ಕೃಷ್ಣ. ಮಾಡ್ಬೇಕು. ಮತ್ತೆ ಮಾಡ್ತೀನಿ. ನೆಟ್ವರ್ಕ್ ಸ್ವಲ್ಪ ಕೈ ಕೊಡ್ತಾ ಉಂಟು. ಓಕೆ ಮತ್ತೆ ಬಂತಲ್ಲ ಈಗ? ನಿನ್ನನ್ನು ನೋಡಲು ಹಾ. ಬಂತು ಮಾತಾಜಿ. ಗೋಪಿಯರು ನುಡಿದರು, ಹೇ ಕೃಷ್ಣ, ಹಗಲು ಹೊತ್ತಿನಲ್ಲಿ ನೀನು ಅರಣ್ಯಕ್ಕೆ ಹೋಗಿ ಬಿಡುವೆ. ಹೀಗಾಗಿ ಗುಂಗುರು ಕೂದಲಿನಿಂದ ಶೋಭಿತವಾದ ನಿನ್ನ ಮುಖವನ್ನು ನಾವು ನೋಡಲಾಗುವುದಿಲ್ಲ. ನಿನ್ನನ್ನು ನೋಡಲಾಗದ ಅರಕ್ಷಣವು ನಮ್ಮ ಪಾಲಿಗೆ ಒಂದು ಯುಗವೇ ಆಗುತ್ತದೆ. ನಿನ್ನನ್ನು ನೋಡಲಿಕ್ಕೆ ನಾವು ಬಳಸುವ ಕಣ್ಣುಗಳ ಮೇಲೆ ಕ್ಷಣವು ಅಡ್ಡ ಬರುವ ರೆಪ್ಪೆಗಳನ್ನು ಮಾಡಿರುವ ಆ ಸೃಷ್ಟಿಕರ್ತನು ನಿಜವಾಗಿಯೂ ಮೂರ್ಖನೆಂದೇ ನಮ್ಮ ಹೆಣಿಕೆ. ಭಾವಾರ್ಥ. ಈ ಶ್ಲೋಕವು ಶ್ರೀಮದ್ ಭಾಗವತದಲ್ಲಿ 10.31.15 ಗೋಪಿಯರಾಡಿದ ಮಾತುಗಳಾಗಿ ಬರುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಈಗ ನಮ್ಗೆ ನಾವಿವಾಗ ತಿಳ್ಕೊಂಡಿರೋ ಹಾಗೇನೆ, ಸೊ ಕೃಷ್ಣ ಅವರು ದ್ವಾಪರ ಯುಗದಲ್ಲಿ ಬಂದಾಗ ಅವರು ಎಲ್ಲ ರೀತಿಯ ಆ ಒಂದು ರಸಗಳನ್ನ ಅವರು ಸವಿತಾರೆ. ಆದ್ರೆ ಅವ್ರಿಗೆ 3 ಅಪೇಕ್ಷೆಗಳು ಅವ್ರಿಗೆ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಅದ್ ಯಾವ್ದು ಅಂತಾನೆ ನಮ್ಗೆ ಇವಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇರೋದು. ಸೊ ಮೊದಲನೇದು ಏನು ಅಂದ್ರೆ ಆ ಶ್ರೀಮತಿ ರಾಧಾರಾಣಿಯ ಪ್ರೇಮ, ಆ ಪ್ರೇಮದ ಮಹಿಮೆ ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಇಷ್ಟೊಂದು ಶ್ರೀಮತಿ ರಾಧಾರಾಣಿ ನನ್ನ ಪ್ರೀತಿಸ್ತಾಳೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಮತ್ತೆ ಎರಡನೇದೇನು, ಅವರು ತುಂಬಾ ಸುಂದರವಾಗಿದ್ದಾರೆ ಅಲ್ವಾ, ಅವರ ಸೌಂದರ್ಯದ ಮಾಧುರ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಅವರ ಸೌಂದರ್ಯದ ಬಗ್ಗೆ ಇಲ್ಲಿ ವರ್ಣಿಸ್ತಾ ಹೋಗ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಇಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಆ ಕೃಷ್ಣನ ಸೌಂದರ್ಯ ಎಷ್ಟು ಆಕರ್ಷಿತವಾಗಿದೆ ಅಂದ್ರೆ ಅವ್ರಿವಾಗ ಸೃಷ್ಟಿಕರ್ತ ಬ್ರಹ್ಮನನ್ನೇ ಅವರು ಬೈತಾ ಇದ್ದಾರೆ. ಅಂದ್ರೆ ನೀವು ನನಗೆ ಯಾಕೆ 2 ಕಣ್ಣು ಕೊಟ್ಟಿರೋದು, ಸೊ ನೀವು ನನಗೆ ಕೋಟಿಗಟ್ಲೆ ಕಣ್ಣುಗಳನ್ನ ಕೊಡ್ಬೇಕಾಗಿತ್ತು, ಆಗ ನಾವು ಆ ಕೃಷ್ಣನ ಸೌಂದರ್ಯವನ್ನ ನಾವು ಆಸ್ವಾದಿಸಬಹುದಾಗಿತ್ತು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಇನ್ನೇನು ಹೇಳ್ತಿದ್ದಾರೆ, ಹೋಗಿ 2 ಕಣ್ಣು ಕೊಟ್ಟಿದ್ಯಲ್ಲ, ಆ 2 ಕಣ್ಣುಗಳನ್ನಾದ್ರೂ ನೀನ್ ಯಾವ ತರ ಕೊಟ್ಟಿದ್ಯಾ ಅಂತಂದ್ರೆ ಅಲ್ಲಿ ಇವಾಗ ರೆಪ್ಪೆ ಮುಚ್ತಾ ಇದೆ. ಆ ಕ್ಷಣ ನಾವು ಕೃಷ್ಣನನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಕ್ಷಣ ನಾವು ಕೃಷ್ಣನ ಸೌಂದರ್ಯವನ್ನ ನಾವು ಆಸ್ವಾದಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಆ ಸೃಷ್ಟಿಕರ್ತ ಬ್ರಹ್ಮನನ್ನೇ ಅವ್ರು ಇವಾಗ ಬಯ್ಯೋ ತರ ಆಗ್ತಾ ಇದೆ ಆ ಕೃಷ್ಣನ ಆ ಸೌಂದರ್ಯವನ್ನ ಸವಿಯೋ ಒಂದು ಇದ್ರಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು 152ನೇ ಶ್ಲೋಕದಲ್ಲಿ, ಆ ಕೃಷ್ಣ ಅವ್ರೇನ್ ಮಾಡ್ತಾರೆ, ಹಗಲೊತ್ತಲ್ಲಿ ಅರಣ್ಯಕ್ಕೆ ಹೋಗ್ತಾರೆ. ಗೋಪ ಬಾಲಕರ ಜೊತೆ ಅವರು ಹಸುಗಳನ್ನ ಮೇಯಿಸ್ಲಿಕ್ಕೆ ಅವರು ಅರಣ್ಯಕ್ಕೆ ಹೋಗ್ತಾರೆ. ಸೊ ಮತ್ತೆ ಅದಕ್ಕೆ ಅವ್ರಿಗೆ ಬೆಳಿಗ್ಗೆ ಹೊತ್ತು ಸಿಗದೇ ಇಲ್ಲ ಕೃಷ್ಣ. ಅದಕ್ಕೆ ಅವ್ರಿಗೆ ಆ ಗುಂಗುರು ಕೂದಲಿಂದ ಶೋಭಿತವಾಗಿರುವಂತಹ ಆ ಸುಂದರ ಮುಖಾರವಿಂದ, ಕೃಷ್ಣನ ಮುಖಾರವಿಂದ ಅವ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ ನೋಡಿ ಅವ್ರಿಗೆ ಹೆಂಗ್ ಅನಿಸ್ತಿದೆ ಅಂತಂದ್ರೆ, ಕೃಷ್ಣನನ್ನ ನೋಡ್ಲಿಲ್ಲ ಅಂತಂದ್ರೆ ಒಂದು ಕ್ಷಣನೂ ಸಹ ಅವ್ರಿಗೆ ಯುಗ ತರ ಅನ್ನಿಸ್ತಾ ಇದೆ ಅಲ್ವಾ. ಚೈತನ್ಯ ಮಹಾಪ್ರಭುವರು ಸಹ ಆ ಶಿಕ್ಷಾಷ್ಟಕದಲ್ಲಿ ಅದನ್ನೇ ಹೇಳ್ತಾರೆ ಅವರು ಅಲ್ವಾ, ಯುಗಾಯಿತಂ ನಿಮೇಶೇನ ಚಕ್ಷುಷಃ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನಮೆ ಅಂತ ಅಲ್ವಾ. ನಮ್ಗೆ ಇವಾಗ ಗೊತ್ತಾಗಿದೆ ನಮ್ಗೆ ಕೃಷ್ಣ ನಮ್ಮ ತಂದೆ ಅಂತ. ಸೊ ನಮ್ಗೆ ಇವಾಗ ಹಾಗೆ ಅನ್ಸಿದ್ಯಾ? ಸೊ ಇವಾಗ ಕೃಷ್ಣನನ್ನ ಬಿಟ್ಟು ನಾವ್ ಇದೀವಲ್ವಾ, ಇದು ಜಗತ್ತೆಲ್ಲ ಶೂನ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ. ನೋಡಿ ಇಲ್ಲಿ ಇವ್ರಿಗೆಲ್ಲ ಹಾಗೆ ಅನಿಸ್ತದೆ, ಒಂದು ಕ್ಷಣ ಅವರು ಕೃಷ್ಣನನ್ನ ನೋಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನು ಒಂದು ಯುಗನೇ ಕಳ್ದಂಗ ಆಗ್ತಾ ಇದೆ. ಮತ್ತೆ ಹೋಗ್ಲಿ ಆ ಕಣ್ಣನನ್ನ ಭಗವಂತನನ್ನ ನೋಡ್ದಾಗ, ಅಂದ್ರೆ ಕೃಷ್ಣ ಅವ್ರು ಇವಾಗ ವಾಪಸ್ಸು ವೃಂದಾವನದ ಕಾಡಿನಿಂದ ವಾಪಸ್ ಬರ್ಬೇಕಾದ್ರೆ ಅವ್ರನ್ನ ನೋಡ್ದಾಗ ಏನಾಗ್ತಿದೆ, ಆ ಕಣ್ಣುಗಳಿಗೆ ರೆಪ್ಪೆ ಅಡ್ಡ ಬರ್ತಾ ಇದೆ. ಆ ಕ್ಷಣ ಅವ್ರಿಗೆ ಭಗವಂತನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕೃಷ್ಣನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಸೃಷ್ಟಿಕರ್ತ ನಿಜವಾಗ್ಲೂ ಮೂರ್ಖನೆ ಅಂತ ಹೇಳ್ಬಿಟ್ಟು ಗೋಪಿಕಾ ಸ್ತ್ರೀಯರು ಅನ್ಕೋತಾ ಇದ್ದಾರೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ 10.31-15 ಗೋಪಿಯರ ಮಾತುಗಳಿದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ಲೋಕ 153. ಗೋಪ್ಯಶ್ಚ ಕೃಷ್ಣಮುಪಲಭ್ಯ ಚಿರಾದ್ ಅಭೀಷ್ಟಂ ಯತ್ ಪ್ರೇಕ್ಷಣೇ ದೃಶಿಷು ಪಕ್ಷ್ಮ ಕೃತಂ ಶಪಂತಿ ದೃಗ್ಭಿರ್ಹೃದಿ ಕೃತಂ ಅಲಂ ಪರಿರಭ್ಯ ಸರ್ವಾಸ್ ತದ್ಭಾವಂ ಆಪುರಪಿ ನಿತ್ಯಯುಜಾಂ ದುರಾಪಂ. ಹರೇ ಕೃಷ್ಣ ಮಾತಾಜಿ. ರೇಖಾ ಬಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 153. ಗೋಪ್ಯಶ್ಚ ಕೃಷ್ಣಂ ಉಪಲಭ್ಯ ಚಿರಾದ ಅಭೀಷ್ಟಂ ಯತ್ ಪ್ರೇಕ್ಷಣೇ ದೃಶಿಷು ಪಕ್ಷ್ಮ ಕೃತಂ ಶಪಂತಿ
ದೃಗ್ಭಿಹೃದಿ ಕೃತಂ ಅಲಂ ಪರಿರಭ್ಯ ಸರ್ವಾಸ್ ತದ್ಭಾವಂ ಅಪೋರಪಿ ನಿತ್ಯ ಯುಂಜಾಂ ದುರಾಪಂ. ಗೋಪಿಯರು ಚ ಹಾಗೂ ಕೃಷ್ಣಂ ಪ್ರಭು ಕೃಷ್ಣನು ಉಪಲಭ್ಯ ನೋಡುವುದು. ಚಿರಾತ್ ಬಹುಕಾಲದ ಬಳಿಕ. ಅಭಿಷ್ಟಂ ಅಪೇಕ್ಷಿಸಿದ ವಸ್ತುವನ್ನು. ಯತ್ ಪ್ರೇಕ್ಷಣೆ ಯಾರನ್ನು ನೋಡುವುದರಲ್ಲಿ. ದೃಶಿಸು ಕಣ್ಣುಗಳಲ್ಲಿ. ಪಕ್ಷ್ಮಕೃತಂ ರೆಪ್ಪೆಗಳನ್ನು ಸೃಷ್ಟಿಸಿದ. ಶಪಂತಿ ಶಾಪ. ದೃಗ್ಭಿಹಿ ಕಣ್ಣುಗಳಿಂದ. ಹೃದೀಕೃತಂ ಹೃದಯಗಳನ್ನು ಪ್ರವೇಶಿಸಿದವನು. ಅಲಂ ಸಾಕಷ್ಟು. ಪರಿರಭ್ಯ ಅಪ್ಪಿಕೊಳ್ಳುವುದು. ಸರ್ವಃ ಎಲ್ಲ. ತದ್ಭಾವಂ ಸಂತೋಷದ ಉನ್ನತ ಘಟ್ಟವು. ಆಪುಹು ಪಡೆದವನು. ಅಪಿ ಆದರೂ. ನಿತ್ಯಯುಜಾಂ ಸಿದ್ಧ ಪುರುಷರಾದ ಯೋಗಿಗಳು. ದುರಾಪಂ ಪಡೆಯುವುದು ಕಷ್ಟ. ಮಾತಾಜಿ ಸ್ಕ್ರೀನ್ ಸ್ವಲ್ಪ ಮೇಲೆ ಮಾಡ್ಬೇಕು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬಹುಕಾಲದ ವಿರಹದ ಬಳಿಕ ಗೋಪಿಯರು ತಮ್ಮ ಪ್ರಿಯನಾದ ಕೃಷ್ಣನನ್ನು ಕುರುಕ್ಷೇತ್ರದಲ್ಲಿ ಕಂಡರು. ತಮ್ಮ ಕಣ್ಣುಗಳಿಂದ ಅವನನ್ನು ಎತ್ತಿಕೊಂಡು ಹೃದಯಗಳಲ್ಲಿ ಸ್ಥಾಪಿಸಿಕೊಂಡು ಆಲಂಗಿಸಿದರು. ಆ ಹೊತ್ತಿನಲ್ಲಿ ಗೋಪಿಯರು ಅನುಭವಿಸಿದ ಆನಂದವನ್ನು ಸಿದ್ಧ ಪುರುಷರಾದ ಯೋಗಿಗಳು ಕೂಡ ಪಡೆಯುವುದು ಕಷ್ಟ. ಅವರ ದೃಷ್ಟಿಗೆ ಆಗಾಗ ಅಡ್ಡ ಹಾಯುತ್ತಿದ್ದ ರೆಪ್ಪೆಗಳನ್ನು ಸೃಷ್ಟಿಸಿದ ಬ್ರಹ್ಮನನ್ನು ಗೋಪಿಯರು ಶಪಿಸಿದರು. ಭಾವಾರ್ಥ. ಪ್ರಸ್ತುತ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.82.39 ಉದ್ಧರಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಸೊ ಈಗ ಶ್ಲೋಕ 153 ಸಹ ಶ್ರೀಮದ್ ಭಾಗವತದ 10ನೇ ಸ್ಕಂದದಿಂದ ಇದನ್ನ ತಗೊಂಡಿದ್ದಾರೆ. ಸೊ ಈ ಶ್ಲೋಕದಲ್ಲೂ ಸಹ ಏನನ್ನ ಹೇಳ್ತಾರೆ, ಇದನ್ನು ಸಹ ಗೋಪಿಯರನೇ ಅವರ ಒಂದು ಮನಸ್ಥಿತಿನೇ ಇಲ್ಲಿ ಹೇಳ್ತಾ ಇರೋದು. ನಮಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಅವರು ಚಿಕ್ಕ ವಯಸ್ಸಲ್ಲೇನೆ ಅವರು ಮಥುರಾ ನಗರಕ್ಕೆ ಹೊರಟೋಗ್ತಾರೆ. ಸೊ ಗೋಪಿಕಾ ಸ್ತ್ರೀಯರು ಅವರ ವಿರಹದಲ್ಲೇನೆ ಅವರು ತಮ್ಮ ಜೀವನವನ್ನ ಅವರು ಕಳೀತಾರೆ. ಸೊ ಕೊನೆಗೆ ಅವರು ಒಂದ್ಸತಿ ಕೃಷ್ಣನನ್ನ ಅವರು ಕುರುಕ್ಷೇತ್ರ ಆ ಪ್ರದೇಶದಲ್ಲಿ ಅವ್ರು ಕಾಣ್ತಾರೆ. ಆಗ ಕಾಣ್ದಾಗ ಅವ್ರಿಗೆ ಎಷ್ಟೊಂದು ವರ್ಷಗಳಾದ್ಮೇಲೆ ಅವ್ರು ಇವಾಗ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಅವರು ಆ ಕಣ್ಣುಗಳಿಂದನೇ ಅವರು ಆ ಕೃಷ್ಣನನ್ನ ತಮ್ಮ ಹೃದಯದಲ್ಲಿ ಅವರು ಇರಿಸ್ಕೊಂಡು ಅವರು ಆಲಿಂಗನ ಮಾಡ್ಕೋತಾರೆ. ಸೊ ಇದೆಲ್ಲಾನು ಸಹ ಅವರ ಮನಸ್ಸಿನಿಂದ ಅವ್ರು ಮಾಡ್ಕೋತಾ ಇದ್ದಾರೆ. ಸೊ ಅವಾಗ ಏನಾಗಿದೆ, ಆ ಕೃಷ್ಣನನ್ನ ಅವರು ತಮ್ಮ ಮನಸ್ಸಲ್ಲಿ ಅವರು ಎತ್ಕೊಂಡು ಆಲಿಂಗಿಸ್ಕೊಂಡಿರೋದ್ರಿಂದ ಎಷ್ಟು ಸಂತೋಷ ಪಡ್ತಿದ್ದಾರೆ ಅಂತಂದ್ರೆ ಯೋಗಿಗಳಿಗೂ ಸಹ ಈ ಒಂದು ಸಂತೋಷ ಸಿಗೋದಿಲ್ಲ. ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟು ಸಂತೋಷವನ್ನ ಆ ಗೋಪಿಯರು ಅನುಭವಿಸ್ತಾರೆ ಅಂತಂದ್ರೆ ಆ ಸಿದ್ಧ ಪುರುಷರ ಯೋಗಿಗಳಿಗೂ ಸಹ ಇಂತಹ ಒಂದು ಸಂತೋಷ ಸಿಗೋದಿಲ್ಲ. ಅದಕ್ಕೇನೆ ಆ ಸಮಯದಲ್ಲೂ ಸಹ ಗೋಪಿಕಾ ಸ್ತ್ರೀಯರು ಅವರು ಸೃಷ್ಟಿಕರ್ತನನ್ನ ಬೈತಾ ಇದ್ದಾರೆ. ಯಾಕಂದ್ರೆ ಎಷ್ಟೊಂದು ವರ್ಷಗಳಾದ್ಮೇಲೆ ಈಗ ಅವರ ತಮ್ಮ ಆರಾಧ್ಯ ದೈವನನ್ನ ನೋಡ್ತಾ ಇದ್ದಾರೆ. ಆದ್ರೆ ಈ ಕಣ್ಣಿನ ರೆಪ್ಪೆಗಳು ಅಡ್ಡ ಬರ್ತಾ ಇದೆ. ಆ ಪರಿಪೂರ್ಣವಾಗಿ ಅವರು ಕೃಷ್ಣನನ್ನ ಅವರು ಸೌಂದರ್ಯವನ್ನ ಅವರು ಸವಿಲಿಕ್ಕೆ ಆಗ್ತಾ ಇಲ್ಲ. ಅವರ ದರ್ಶನವನ್ನ ಅವ್ರಿಗೆ ಮಾಡ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಶ್ಲೋಕ 154. ಇದೇ ತರನೇ ನಾವೂನು ನಿಮ್ಗೆ ಜ್ಞಾಪಕ ಇದ್ರೆ ಕ್ಯಾಂಟೋ 1 ಭಾಗವತಂ ಕ್ಯಾಂಟೋ 1 ಸಹ ಕೃಷ್ಣ ಅವರು ಕುರುಕ್ಷೇತ್ರ ಯುದ್ಧ ಮುಗಿಸ್ಕೊಂಡು ಅವರು ವಾಪಸ್ಸು ದ್ವಾರಕೆಗೆ ಬಂದಾಗ ಅವರು ತಮ್ಮ ಪತ್ನಿಯರನ್ನ ಭೇಟಿ ಮಾಡ್ತಾರೆ ಅಲ್ವಾ. ಆಗ ಪತ್ನಿಯರನ್ನು ಸಹ ಇದೇ ತರನೇ ಅವರು ಕೃಷ್ಣನನ್ನ ಅವರು ತಮ್ಮ ಕಣ್ಣುಗಳಿಂದ ಅವರು ಆಲಂಗಿಸ್ಕೋತಾರೆ. ಅದಾದ್ಮೇಲೆ ಅವರು ತಮ್ಮ ಮಕ್ಕಳನ್ನ ಕಳಿಸ್ತಾರೆ. ಸೊ ತಮ್ಮ ಮಕ್ಕಳನ್ನ ಕೃಷ್ಣನ ಹತ್ರ ಕಳಿಸ್ತಾರೆ. ಸೊ ತಮ್ಮ ಮಕ್ಕಳನ್ನ ಕೃಷ್ಣ ಆಲಂಗಿಸ್ಕೊಂಡ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಅವರನ್ನ ಆಲಂಗಿಸ್ಕೊಂಡಂಗೆ ಅಲ್ವಾ. ಈಗಿನ ಕಾಲದ ತರ ಒಂದು ಗಂಡು ಹೆಣ್ಣು ಆಲಿಂಗನವನ್ನ ಅಂದ್ರೆ ಏನ್ ಹೇಳ್ತಾರೆ, ಹೊರಗಡೆ ಎಲ್ಲಾರ ಮುಂದೆ ಫ್ರೀ ಆಗಿ ಮಾಡ್ತಾರೆ ಅಲ್ವಾ. ಆ ತರ ಅವಾಗೆಲ್ಲ ಇರ್ಲಿಲ್ಲ. ವೇದ ಕಾಲದಲ್ಲಿ ಅವರು ನೋಡಿ ಅವ್ರು ಎಷ್ಟು ವರ್ಷಗಳಾದ್ಮೇಲೆ ಅವರು ತಮ್ಮ ಗಂಡನನ್ನ ನೋಡಿದ್ರು ಸಹ ಅವರ ಇಂದ್ರಿಯಗಳು ಹತೋಟಿಯಲ್ಲಿ ಇರ್ತಾ ಇತ್ತು ಅಲ್ವಾ. ಅವ್ರು ಇವಾಗ ಇಮಿಡಿಯೇಟ್ ಆಗಿ ಅವರು ತಮ್ಮ ಆ ಪತಿಯನ್ನ ಅವರು ಆಲಿಂಗಿಸ್ಕೋಬೇಕಂತಂದ್ರೆ ಕಣ್ಣುಗಳಿಂದ ಅವರು ಆಲಿಂಗಿಸ್ಕೋತಾ ಇದ್ರು. ಮತ್ತೆ ತಮ್ಮ ಮಕ್ಕಳನ್ನ ಕಳಿಸಿ ತಮ್ಮ ಮಕ್ಕಳನ್ನ ಅವರ ಪತಿ ಆಲಿಂಗಿಸ್ಕೊಂಡಾಗ ಅವರು ತಮ್ಮನ್ನೇ ಆಲಿಂಗಿಸ್ಕೊಂಡಷ್ಟು ಅವರು ಸಂತೋಷವನ್ನ ಅನುಭವಿಸ್ತಾ ಇದ್ರು. ಸೊ ಶ್ಲೋಕ 154. ಕೃಷ್ಣಾವಲೋಕನ ವಿನಾ ನೇತ್ರ ಫಲಾನಾಹಿ ಆನಾ ಏಯಿ ಜನ ಕೃಷ್ಣ ದೇಕೆ ಸೇಹಿ ಭಾಗ್ಯವಾನ್. ಹರೇ ಕೃಷ್ಣ ಮಾತಾಜಿ.
ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 154. ಕೃಷ್ಣಾವಲೋಕನ ವಿನಾ ನೇತ್ರ ಫಲನಾಹ್ಯಾನ ಏಯಿ ಜನ ಕೃಷ್ಣ ದೇಕೆ ಸೇಯಿ ಭಾಗ್ಯವಾನ್. ಕೃಷ್ಣ ಪ್ರಭು ಕೃಷ್ಣನು ಅವಲೋಕನ ನೋಡಿ ವಿನಾ ಇಲ್ಲದೆ ನೇತ್ರ ಕಣ್ಣುಗಳು ಫಲ ನಾಹಿ ಇಲ್ಲ ಆನ ಇತರ ಏಯಿ ಯಾರು ಜನ ವ್ಯಕ್ತಿಯು ಕೃಷ್ಣ ಪ್ರಭು ಕೃಷ್ಣನು ದೇಕೆ ನೋಡುತ್ತಾನೆ ಸೇಯಿ ಅವನು ಭಾಗ್ಯವಾನ್ ತುಂಬಾ ಅದೃಷ್ಟವಂತ. ಅನುವಾದ: ಕೃಷ್ಣನನ್ನು ನೋಡುವುದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಕಣ್ಣುಗಳಿಗೆ ಬಾರದು. ಅವನನ್ನು ಯಾರೇ ನೋಡಲಿ ಅವರು ನಿಜಕ್ಕೂ ಭಾಗ್ಯವಂತರೇ ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ತುಂಬಾ ಮುಖ್ಯವಾದದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ನಿಮ್ಮ ಕಣ್ಣುಗಳು ಯಾವಾಗ ಧನ್ಯ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ಕಣ್ಣುಗಳು ಇದ್ದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ? ಭಗವಂತನನ್ನ ನೋಡಿದಾಗ, ದೇವಸ್ಥಾನಕ್ಕೆ ಹೋದಾಗ. ಓಕೆ. ಮತ್ತೆ ನಿಮ್ಮ ಕಿವಿಗಳು ಯಾವಾಗ ಸಾರ್ಥಕ ಅಂತ ಅನ್ಸುತ್ತೆ? ಭಜನೆ ಸಂಕೀರ್ತನೆ ಕೇಳಿದಾಗ. ಓಕೆ. ಸೊ ನಿಮ್ಮ ನಾಲಿಗೆ ಯಾವಾಗ ಸಾರ್ಥಕ ಅಂತ ಅನ್ಸುತ್ತೆ? ಪ್ರಸಾದ ತಿಂದಾಗ. ಪ್ರಸಾದ. ಮತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾತಾಜಿ, ಜಪ ಮಾಡಿದಾಗ, ಹರೇ ಕೃಷ್ಣ ಮಂತ್ರ ಹೇಳಿದಾಗ. ಹಾ ಓಕೆ. ಮತ್ತೆ ನಿಮ್ಮ ಮೂಗು ಯಾವಾಗ ಸಾರ್ಥಕ ಅನ್ಸುತ್ತೆ? ಅವನ ಪಾದದ ತುಳಸಿಯನ್ನು ಆಗ್ರಹಿಸಿದಾಗ. ಹಾ ಓಕೆ. ನಿಮ್ಮ ಕಣ್ಣುಗಳು ನಿಮ್ಮ ಕೈಗಳು ಯಾವಾಗ ಸಾರ್ಥಕ ಅನ್ಸುತ್ತೆ? ಪೂಜೆ ಮಾಡಿದಾಗ. ಅಲ್ಲ, ಅವನ ದೇವಸ್ಥಾನದಲ್ಲಿ ಸ್ವಚ್ಛ ಮಾಡಿದಾಗ. ಹಾ. ನಿಮ್ಮ ಪಾದಗಳು ಯಾವಾಗ ಸಾರ್ಥಕ ಅನ್ಸುತ್ತೆ? ದೇವಸ್ಥಾನಕ್ಕೆ ಹೋದಾಗ ಪಾದಗಳು ಸ್ವಚ್ಛ ಆಗುತ್ತೆ. ಯಾತ್ರ ಭಗವಂತನ ಧಾಮಕ್ಕೆ ಹೋದಾಗ ಮಾತಾಜಿ. ಭಗವಂತನ ಧಾಮಕ್ಕೆ ಹೋದಾಗ. ಓಕೆ. ಸೊ ಭಗವಂತನ ದೇವಸ್ಥಾನಕ್ಕೆ, ಭಗವಂತನ ಧಾಮಕ್ಕೆ ನಾವು ನಡ್ಕೊಂಡು ಹೋದಾಗ ಅಥವಾ ಪರಿಕ್ರಮ ಮಾಡಿದಾಗ ಅಲ್ವಾ? ಸೊ ಭಗವಂತನಗೋಸ್ಕರ ಏನೇ ಸೇವೆಗೂ ನಾವು ನಡ್ಕೊಂಡು ಹೋದಾಗ ನಮ್ಮ ಈ ಕಾಲುಗಳು ಸಾರ್ಥಕ ಆಗುತ್ತೆ ಅಲ್ವಾ? ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆಲ್ಲರಿಗೂ ಸಹ ನೋಡಿ, ಕೃಷ್ಣನನ್ನ ನೋಡದೆ ಅವ್ರಿಗೆ ಸಾರ್ಥಕತೆ ಅನ್ನಿಸ್ತಾ ಇದೆ ಅಲ್ವಾ? ಅವ್ರಿಗೆ ನೋಡಿ ಆ ರೆಪ್ಪೆನೂ ಸಹ ಅಡ್ಡ ಬರಬಾರ್ದು ಗೋಪಿಕಾ ಸ್ತ್ರೀಯರಿಗೆ. ಇವಾಗ ನಮ್ಗೆ ಯಾವಾಗಾದ್ರೂ ಹಂಗ ಅನ್ಸಿದ್ಯಾ? ನಾವ್ ಇವಾಗ ದೇವ್ರ ಮುಂದೆ ನಿಂತ್ಕೊಂಡ್ರು ಸಹ ಎಷ್ಟೊತ್ತು ನಾವು ನಿಂತ್ಕೋತೀವಿ ಅಲ್ವಾ? ಸೊ 2 ನಿಮಿಷ ಹಿಂಗ್ ನೋಡ್ಕೊಂಡ್ಬಿಟ್ಟು ನಾವು ಓಕೆ ನಾವು ಪ್ರಸಾದ ತಗೋಬೇಕಂತ ಹೇಳ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಆದ್ರೆ ನೋಡಿ ಇಲ್ಲಿ ಅವ್ರಿಗೆ ಹಂಗಲ್ಲ. ಅವ್ರಿಗೆ ಎಷ್ಟು ಪ್ರೀತಿ ಅಂತ ಹೇಳ್ಬಿಟ್ಟು ನಮ್ಗೆ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಈವನ್ ನಾವು ಪ್ರಭುಪಾದ್ರನ್ನು ನೋಡಿದೀವಿ ಅಲ್ವಾ? ಎಷ್ಟು ಚಿಕ್ಕ ಮಗು ಅವರು. ಆ ಸಮಯದಲ್ಲಿ ಅವರು ಅವ್ರ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಅವರು ಪ್ರ್ಯಾಮ್ ಅಲ್ಲಿ ಅವರ ಸೇವಕ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋದಾಗ ಅಷ್ಟು ಚಿಕ್ಕ ಮಗು 1 ಗಂಟೆಗಳ ಕಾಲ ಆ ರಾಧಾಕೃಷ್ಣರ ವಿಗ್ರಹವನ್ನೇ ಏಕಚಿತ್ತದಿಂದ ಅವ್ರು ನೋಡ್ತಾ ಇರ್ತಾರೆ ಅಲ್ವಾ? ನೋಡಿ ನಮ್ಗೆ ಆ ಒಂದು ಪ್ರೀತಿ ನಮ್ಗೆ ಇವಾಗ ಬರ್ತಿದೆ ಭಗವಂತನ ಮೇಲೆ ಅಂತಂದ್ರೆ ನಮ್ಗೆ ಇವಾಗ ಭಗವಂತನ ಮುಂದೆ ನಿಂತ್ಕೊಂಡಾಗ ಎಷ್ಟೊತ್ತು ನಿಂತ್ಕೊಂಡ್ರು ಸಹ ನಮ್ಗೆ ಸಾಕಪ್ಪ ಅಂತ ಅನ್ನಿಸ್ಕೂಡ್ದು ಅಲ್ವಾ? ಅವಾಗ ನಮ್ಗೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ. ಸೊ ಇವಾಗ ನಮ್ಮ ಎಲ್ಲ ಭಗವಂತ ಕೊಟ್ಟಿರುವಂತಹ ಈ ಎಲ್ಲ ಇಂದ್ರಿಯಗಳು ಸಾರ್ಥಕ ಆಗ್ಬೇಕು ಅಂತಂದ್ರೆ ಎಲ್ಲವನ್ನು ನಾವು ಭಗವಂತನಿಗೆ ಉಪಯೋಗಿಸಿದಾಗ ಅದರ ನಿಜವಾದ ಸಾರ್ಥಕತೆ ಆಗತ್ತೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 155. ಅಕ್ಷಣ್ವತಾಂ ಫಲಂ ಇದಂ ನ ಪರಂ ವಿದಾಮಃ ಸಖ್ಯಃ ಪಶೂನ್ ಅನುವಿವೇಶಯತೋರ್ವಯಸ್ಸೈಃ ವಕ್ತ್ರಂ ವ್ರಜೇಶ ಸುತಯೋರ್ ಅನುವೇಣು ಜುಷ್ಟಂ ಏರ್ವಾ ನಿಪೀತಂ ಅನುರಕ್ತ ಕಟಾಕ್ಷ ಮೋಕ್ಷಂ. ಹರೇ ಕೃಷ್ಣ ಮಾತಾಜಿ. ಗೀತಾಯಂ ಮಾತಾಜಿ ಓದಿ. ಕ್ರಿಕೆಟ್ ಬಾಲ್. ಹರೇ ಕೃಷ್ಣ. ಗೀತಾಯಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 155. ಅಕ್ಷಣ್ವತಾಂ ಫಲಂ ಇದಂ ನ ಪರಂ ಸುಜಾತ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸುಜಾತ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿದ್ದಾರೆ ಅವರು. ವಕ್ತ್ರಂ ವ್ರಜೇಶ ಸುತಯೋರನುವೇಣು ಜುಷ್ಟಂ ಯೈರ್ವಾ ನಿಪೀತಂ ಅನುರಕ್ತ ಮೋಕ್ಷಂ. ಅಕ್ಷಣ್ವತಾಂ ಕಣ್ಣುಗಳುಳ್ಳವರ ಫಲಂ ಫಲ ಇದಂ ಈ ನಾ ಅಲ್ಲ ಪರಂ ಬೇರೆಯ ವಿದಾಮಹ ನಾವು ಬಲ್ಲೆವು ಸಖ್ಯಃ ಓ ಸ್ನೇಹಿತರೆ ಪಶೂನ್ ಹಸುಗಳು ಅನುವಿವೇಶಯತೋ ಒಂದು ಕಾಡನ್ನು ಬಿಟ್ಟು ಇನ್ನೊಂದನ್ನು ಪ್ರವೇಶಿಸುವಂತೆ ಮಾಡು ವಯಸ್ಸೈಹಿ ಸಮಾನ
ಸಮಾನ ವಯಸ್ಕ ಗೆಳೆಯರ ಜೊತೆಯಲ್ಲಿ. ವಕ್ರ ಮುಖಗಳು. ರಜ ಈಶ ನಂದ ಮಹಾರಾಜನ ಸುತ್ತಯೋಹೋ ಇಬ್ಬರು ಗಂಡು ಮಕ್ಕಳಲ್ಲಿ. ಅಣುವೇಣು ಜುಷ್ಟಂ ಕೊಳಲುಗಳನ್ನು ಹಿಡಿದುಕೊಂಡು ಯಾವುದರಿಂದ ವಾ ಅಥವಾ ನಿಪೀತಂ ಅಂತರ್ಗತ ಮಾಡಿಕೊಂಡ ಅನುರಕ್ತ ಪ್ರೇಮಿಸುವ ಕಟಾಕ್ಷ ಕುಡಿಗಣ್ಣ ನೋಟ ಮೋಕ್ಷಂ ಬಿಟ್ಟುಕೊಡುವುದು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರು ಹೇಳಿದರು, ಗೆಳತಿಯರೇ, ನಂದ ಮಹಾರಾಜನ ಗಂಡು ಮಕ್ಕಳ ಸುಂದರ ಮುಖಗಳನ್ನು ನೋಡುವ ಕಣ್ಣುಗಳು ನಿಜವಾಗಿಯೂ ಅದೃಷ್ಟವಂತ ನಯನಗಳೇ ಹೌದು. ಮಿತ್ರರೊಡಗೂಡಿ ಗೋವುಗಳನ್ನು ಮುಂದೆ ಬಿಟ್ಟುಕೊಂಡು ಈ ಇಬ್ಬರು ಕೃಷ್ಣ ಬಲರಾಮ ಅರಣ್ಯವನ್ನು ಪ್ರವೇಶಿಸುತ್ತಿದ್ದಂತೆ ಕೊಳಲುಗಳನ್ನು ತಮ್ಮ ತುಟಿಗಳಿಗೆ ಹಚ್ಚಿಕೊಂಡು ವೃಂದಾವನ ನಿವಾಸಿಗಳತ್ತ ಪ್ರೇಮಪೂರಿತ ದೃಷ್ಟಿ ಹಾಯಿಸುತ್ತಾರೆ. ಕಣ್ಣುಗಳುಳ್ಳವರಿಗೆ ದೃಷ್ಟಿಸಲು ಇದಕ್ಕಿಂತ ಮನೋಹರ ದೃಶ್ಯ ಯಾವುದೂ ಬೇಕಾಗಿಲ್ಲ ಎಂದು ನಮಗೆ ತೋರುತ್ತದೆ. ಭಾವಾರ್ಥ: ಒಬ್ಬ ವ್ಯಕ್ತಿಯು ಅದೃಷ್ಟವಂತನಾಗಿದ್ದಲ್ಲಿ ಕೃಷ್ಣನನ್ನು ಗೋಪಿಯರು ನೋಡಿದಂತೆ ಎಡಬಿಡದೆ ನೋಡುತ್ತಿರಬಹುದು. ಪರಿಶುದ್ಧ ದೈವ ಪ್ರೇಮವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡ ವಿಮಲ ಪುರುಷರು ಶ್ಯಾಮಸುಂದರನ ಕೃಷ್ಣ ರೂಪವನ್ನು ತಮ್ಮ ಹೃದಯ ಮಧ್ಯ ಅವಿಚ್ಛಿನ್ನವಾಗಿ ನೋಡುತ್ತಿರಬಹುದು ಎಂದು ಬ್ರಹ್ಮ ಸಂಹಿತೆಯು ಹೇಳುತ್ತದೆ. ಶ್ರೀಮದ್ ಭಾಗವತದಿಂದ 10.21.7 ಉದ್ಧರಿಸಲಾಗಿರುವ ಈ ಶ್ಲೋಕವನ್ನು ಗೋಪಿಯರು ಶರದೃತುವಿನ ಆರಂಭದಲ್ಲಿ ಹಾಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಇದನ್ನು ಸಹ ಗೋಪಿಕಾಸ್ತ್ರೀಯರು ಹೇಳಿರೋದು ಯಾವಾಗ ಅಂತಂದ್ರೆ ಶರದೃತುವಿನ ಆರಂಭದಲ್ಲಿ ಹೇಳಿದ್ದಾರೆ. ಇದು ಭಾಗವತದ ಶ್ಲೋಕನೇ ಇದು. ಇವಾಗ ಗೋಪಿಯರು ಅವ್ರು ಮಾತಾಡ್ಕೋತಾ ಇದ್ದಾರೆ, ಅವರ ಗೆಳತಿಯರಿಗೆ ಹೇಳ್ತಾ ಇದ್ದಾರೆ, ಈ ನಂದ ಮಹಾರಾಜನ ಇಬ್ರು ಮಕ್ಳಿದಾರಲ್ಲ, ಗಂಡ್ ಮಕ್ಳಿದಾರಲ್ಲ, ಕೃಷ್ಣ ಬಲರಾಮರು ಇವ್ರನ್ನ ಯಾರು ನೋಡ್ತಾರೋ ಅವರ ಕಣ್ಣುಗಳು ನಿಜವಾಗ್ಲೂ ಅದೃಷ್ಟವಂತ ನಯನಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಬಲರಾಮರು ಅವರು ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ಏನ್ ಕೆಲ್ಸ, ಅವರು ರೆಡಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಗೋಪ ಬಾಲಕರ ಜೊತೆ ಹಸುಗಳನ್ನ ಮೇಯಿಸ್ಲಿಕ್ಕೆ ಅವರು ವೃಂದಾವನದ ಕಾಡಿಗೆ ಹೋಗೋದು, ಅದೇ ಅವ್ರ ಕೆಲ್ಸ ಇತ್ತು. ಸೊ ಅವ್ರು ಇವಾಗ ವೃಂದಾವನದ ಕಾಡಿಗೆ ಹೊರಡ್ಬೇಕಾದಾಗ ಅವರು ಎಲ್ಲ ವೃಂದಾವನ ನಿವಾಸಿಗಳೆಲ್ಲರೂ ಸಹ ಹೊರಗಡೆ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಕೃಷ್ಣ ಬಲರಾಮರನ್ನ ನೋಡೋದೇ ಅವ್ರಿಗೆ ಹಬ್ಬ. ಅದನ್ನ ಬಿಟ್ರೆ ಅವ್ರಿಗೆ ಇನ್ನೇನು ಇಲ್ಲ ಅವ್ರಿಗೆ ಜೀವನ. ಸೊ ಅವರು ಕಾಯ್ಕೊಂಡ್ ನಿಂತ್ಕೊಂಡಿರ್ತಾರೆ ಕೃಷ್ಣ ಬಲರಾಮರು ಯಾವಾಗ ಹೊರಗಡೆ ಬರ್ತಾರೆ ಅಂತ. ಅವಾಗ ಇವರುನು ಸಹ ಕೃಷ್ಣ ಬಲರಾಮರು ಸಹ ಆ ವೃಂದಾವನ ನಿವಾಸಿಗಳತ್ತ ಪ್ರೇಮ ಪೂರ್ವಕ ದೃಷ್ಟಿಯನ್ನ ಅವರು ಹಾಯಿಸ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕಿನ್ನ ಇನ್ನೆಂತಹ ಮನೋಹರ ದೃಶ್ಯ ಬೇಕು ನಮ್ಗೆ ನಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ, ನಮ್ಮ ಕಣ್ಣುಗಳು ಸಾರ್ಥಕ ಆಯ್ತು ಅಂತ ಹೇಳ್ಬಿಟ್ಟು ಆ ಗೋಪಿಕಾಸ್ತ್ರೀಯರು ಮಾತಾಡ್ಕೊತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇವಾಗ ಒಬ್ಬ ವ್ಯಕ್ತಿನ ಯಾವಾಗ ನೀವು ಅದೃಷ್ಟವಂತ ಅಂತ ಅಂತೀರಾ ಅಂದ್ರೆ, ಇವಾಗ ನಮ್ಮನ್ನೇನಾದ್ರು ಕೇಳಿದ್ರೆ ಅವ್ರಿಗೆ ಹೆಚ್ಚು ಹಣ ಇದ್ರೆ, ಆಸ್ತಿ ಇದ್ರೆ, ಹೆಸರಿದ್ರೆ, ಅಧಿಕಾರ ಇದ್ರೆ ಅಂತ ನಾವ್ ಅನ್ಕೋತೀವಿ. ಹರೇ ಕೃಷ್ಣ. ಇವಾಗ ನಾವ್ ಹಂಗ ಅನ್ಕೊಂಡಿದೀವಿ ಅಲ್ವಾ, ಅದೃಷ್ಟ ಅಂದ್ರೆ ಅಯ್ಯೋ ನಾವ್ ಏನ್ ಅಂತೀವಪ್ಪ, ಎಂತ ಅದೃಷ್ಟನಪ್ಪ ಈ ವ್ಯಕ್ತಿಗೆ ಅಂತ. ಅವ್ರಿಗೆ ದೊಡ್ಡ ಬಂಗ್ಲೆ ಇದ್ದು, ಅಧಿಕಾರ, ಅಂತಸ್ತು, ಆಸ್ತಿ ಪಾಸ್ತಿ ಎಲ್ಲ ಇದ್ರೆ ನಾವು ಅವ್ರನ್ನ ಅದೃಷ್ಟಶಾಲಿಗಳು ಅಂತ ಅನ್ಕೋತೀವಿ ನೋಡಿ. ಆದ್ರೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ರೆ, ಇವಾಗ ಒಬ್ಬ ವ್ಯಕ್ತಿ ಅದೃಷ್ಟ ಅಂತಂದ್ರೆ ಹೇಗೆ ಅವರು ಗೋಪಿಕಾಸ್ತ್ರೀಯರು ಕೃಷ್ಣನನ್ನ ಹೇಗೆ ನೋಡಿ ಅವರು ಆಸ್ವಾದಿಸ್ತಾರಲ್ಲ, ಆ ತರ ಎಡೆ ಬಿಡದೆ ನೋಡೋದನ್ನ ಅದೃಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಬ್ರಹ್ಮ ಸಮಿತಿಲೂ ಸಹ ಅದನ್ನೇ ಹೇಳ್ತಾರೆ ಅಲ್ವಾ, ಯಾರಿಗೆ ಆ ಪ್ರೇಮ ಅನ್ನೋ ಒಂದು ಅಂಜನ ಇದೆಯೋ ಅದನ್ನ ಕಣ್ಣಿಗೆ ಹಚ್ಕೊಂಡು ಅವರು ನೋಡಿದಾಗ ಆ ಕೃಷ್ಣನ ರೂಪವನ್ನ ಅವರು ಏನ್ ಮಾಡ್ತಾರೆ, ತಮ್ಮ ಹೃದಯದಲ್ಲಿ ಅವರು ಅವಿಚ್ಛಿನ್ನವಾಗಿ ಅದು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ತರ ಅದನ್ನ ಮುದ್ರೆ ಒತ್ತಿಸ್ಕೊಂಡ್ಬಿಡ್ತಾರೆ ಅವರು ತಮ್ಮ ಹೃದಯದಲ್ಲಿ. ಅದನ್ನ ಬ್ರಹ್ಮ ಸಂಹಿತೆ ಹೇಳುತ್ತೆ. ಸೊ ಅದೇ ತರನೇ ಇಲ್ಲೂ ಸಹ ಗೋಪಿಕಾಸ್ತ್ರೀಯರು ಶರದೃತುವಿನ ಆರಂಭದಲ್ಲಿ ಆ ಕೃಷ್ಣ ಬಲರಾಮರ ಆ ಒಂದು ಸೌಂದರ್ಯವನ್ನ ಸವಿಯೋದೇ ಜೀವನದ ಸಾರ್ಥಕತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 156. ಗೋಪ್ಯಸ್ತಪಃ ಕಿಂ ಆಚರನ್ ಯದ್ ಆಮಶ್ಯ ರೂಪಂ ಲಾವಣ್ಯ ಸಾರಂ ಅಸಮೋರ್ಧ್ವಂ ಅನನ್ಯ ಸಿದ್ಧಂ ದೃಗ್ಭಿಃ ಪಿಬಂತಿ ಅನುಸವಾಭಿನವಂ ದುರಾಪಂ ಏಕಾಂತಧಾಮ ಯಶಸ ಶ್ರೀಯ ಐಶ್ವರಸ್ಯ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೋಪ್ಯಸ್ತಪ ಕಿಂ ಆಚರನ್ ಯದ್ದಮಶ್ಯ ರೂಪಂ ಲಾವಣ್ಯ ಸಾರಮಸದೋರ್ವಂ ಅನನ್ಯ ಸಿದ್ಧಂ ಪಿಬಂತಿ ಅನುಸಾವಭಿನವಂ ದುರಾಪಂ ಏಕಾಂತಧಾಮ ಯಶಸ ಶ್ರಿಯ ಐಶ್ವರಸ್ಯ. ಗೋಪ್ಯರು ತಪಃ ತಪ
ಕಿಂ ಏನು ಆಚರನ್ ಆಚರಿಸಿದರು ಯತ್ ಯಾವುದರಿಂದ ಅಮುಷ್ಯ ಅಂತವನ ಕೃಷ್ಣ ರೂಪಂ ರೂಪವು ಲಾವಣ್ಯ ಸಾರಂ ಸೌಂದರ್ಯದ ಕೆನೆಯ ಭಾಗವು ಅಸಮೋರ್ಧವಂ ಅಪೂರ್ವ ಹಾಗೂ ಮೀರಿಸಿದ್ದದಿಲ್ಲದ ಅನನ್ಯ ಸಿದ್ಧಂ ಬೇರವ ಆಭರಣದಿಂದಲೂ ಅಲಂಕರಿಸಲ್ಪಡದ ಸ್ವಪರಿಪೂರ್ಣ ದುಗ್ಬಿಹಿ ಕಣ್ಣುಗಳಿಂದ ಪಿಬಂತಿ ಕುಡಿಯುತ್ತಾರೆ ಅನುಸವ ಅಭಿನವಂ ಸತತವಾಗಿ ಹೊಸದು ದುರಾಪಮಂ ಬರೆಯುವುದು ದುಸ್ತರ ಏಕಾಂತ ಧಾಮ ಏಕಮಾತ್ರ ಆಶ್ರಯ ಸ್ಥಾನ ಯಶಸ ಕೀರ್ತಯ ಶ್ರೀಯ ಸೌಂದರ್ಯದ ಐಶ್ವರ್ಯ ವೈಭವದ ಅನುವಾದ. ಮಥುರೆಯ ಸ್ತ್ರೀಯರು ಹೇಳಿದರು, ಗೋಪಿಯರು ಯಾವ ಬಗೆಯ ತಪೋವ್ರತಾದಿಗಳನ್ನು ಮಾಡಿದ್ದಿರಬಹುದು. ಅವರ ಕಣ್ಣುಗಳಿಂದ ಅವರು ಸದಾ ಕೃಷ್ಣನ ರೂಪವೆಂಬ ಮಕರಂದವನ್ನು ಪಾನ ಮಾಡುತ್ತಾರೆ. ಆ ಮಕರಂದವಾದರೂ ಚೆಲುವಿನ ಸಾರವೇ ಆಗಿದೆ. ಅದಕ್ಕೆ ಸಮನಾದದ್ದು, ಅದನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಆ ಚೆಲುವು ಸೌಂದರ್ಯ, ಕೀರ್ತಿ ಹಾಗೂ ಪೌಷ್ಕಲ್ಯದ ಏಕಮಾತ್ರ ಧಾಮ. ಅದು ಸ್ವಪರಿಪೂರ್ಣ, ನಿತ್ಯ ನೂತನ ಹಾಗೂ ಅಪೂರ್ವವಾದದ್ದು. ಭಾವಾರ್ಥ. ಶ್ರೀ ಈ ಶ್ಲೋಕವು ಶ್ರೀಮದ್ ಭಾಗವತದಿಂದ 10.44.14 ಆಯ್ದದ್ದು. ಇದರಲ್ಲಿನ ಮಾತನ್ನು ಆಡಿದವರು ಮಥುರೆಯ ಸ್ತ್ರೀಜನ. ಸಂದರ್ಭ: ಕಂಸನ ಕಡೆಯ ಇಬ್ಬರು ಮಲ್ಲಯುದ್ಧ ಪಟುಗಳೊಡನೆ ಮುಷ್ಟಿಕಾ ಮತ್ತು ಚಾಣೂರ ಕೃಷ್ಣ ಬಲರಾಮರನ್ನು ಕುಸ್ತಿಯ ಕಣದಲ್ಲಿ ನೋಡಿದಾಗ ಮಥುರೆಯ ಸ್ತ್ರೀಯರ ಬಾಯಿಂದ ಹೊರಟ ಮಾತುಗಳಿವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ ಮತ್ತೆ ಇವಾಗ ಕೃಷ್ಣನ ಸೌಂದರ್ಯವನ್ನ ಯಾರೆಲ್ಲ ಈಗ ಹೊಗಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಶ್ರೀಮದ್ ಭಾಗವತದಿಂದ ಆಯ್ದ ಶ್ಲೋಕಗಳನ್ನ ಇಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಮಥುರಾ ಸ್ತ್ರೀಯರು ಅವರು ಮೊದಲ ಬಾರಿ ಅವರು ಕೃಷ್ಣ ಬಲರಾಮರನ್ನ ನೋಡ್ತಾರೆ. ಯಾವಾಗ ನೋಡ್ತಾರೆ ಅಂತಂದ್ರೆ ಅಂದ್ರೆ ಅಲ್ಲಿ ಕುಸ್ತಿ ಆಡ್ಲಿಕ್ಕೋಸ್ಕರ ಕುಸ್ತಿ ಪಟುಗಳನ್ನ ಅವರು ಎದುರುಗೊಳ್ತಾರೆ ಅಲ್ವಾ, ಕೃಷ್ಣ ಮತ್ತೆ ಬಲರಾಮರು. ಯಾರವರು? ಮುಷ್ಟಿಕ ಮತ್ತೆ ಚಾಣೂರ. ಸೊ ಅವ್ರಿಬ್ಬರ ಜೊತೆ ಈಗ ಇವ್ರು ಎಷ್ಟು ಕೋಮಲ ಶರೀರ ಉಳ್ಳವರು ಮತ್ತೆ ಎಷ್ಟು ಸುಂದರವಾಗಿದ್ದಾರೆ. ಇನ್ನ ಚಿಕ್ಕ ಮಕ್ಕಳು ಇವರು. ಅವ್ರನ್ನ ನೋಡಿದಾಗ ಇಲ್ಲಿ ಮಥುರಾ ಸ್ತ್ರೀಯರು ಅವ್ರಿಗೆ ತುಂಬಾ ಅವ್ರಿಗೆ ಅದ್ಭುತ ಅನ್ಸಿದೆ ಅವರ ರೂಪವನ್ನ ನೋಡಿ. ಅದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಅವ್ರು ನೋಡಿಲ್ಲ, ಫಸ್ಟ್ ಮೊದಲ ಬಾರಿ ನೋಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನೋಡಿರೋರು ಯಾರು? ಗೋಪಿಕಾ ಸ್ತ್ರೀಯರು ಅಲ್ವಾ, ವೃಂದಾವನದ ನಿವಾಸಿಗಳು ಕೃಷ್ಣ ಬಲರಾಮರನ್ನ ಅವ್ರು ನೋಡಿದ್ದಾರೆ. ಅದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇವರು ಗೋಪಿಕಾ ಸ್ತ್ರೀಯರು ಇನ್ನೆಂತಹ ವ್ರತಗಳನ್ನ ಮಾಡಿರ್ಬೋದು, ತಪಸ್ಸನ್ನ ಮಾಡಿರ್ಬೋದು. ಅವ್ರು ಇವಾಗ ಅವರ ತಮ್ಮ ಕಣ್ಣುಗಳಿಂದ ಆ ಕೃಷ್ಣನ ರೂಪವನ್ನ ಅವರು ಹೀರ್ತಾ ಇದಾರಲ್ಲ, ಪಾನ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾವೇನನ್ನಾದ್ರೂ ಹೀರ್ಬೇಕು ಅಂದ್ರೆ ನಮ್ಗೆ ಬಾಯಿಂದ ಮಾತ್ರನೇ ಹೀರ್ಲಿಕ್ಕೆ ಸಾಧ್ಯ ಅಲ್ವಾ. ಆದ್ರೆ ನಮ್ಗೆ ಇವಾಗ ನಮ್ಮ ಈ ಗ್ರಂಥಗಳಲ್ಲಿ ನಾವು ನೋಡ್ತಾ ಇದೀವಿ, ನಾವು ಕಿವಿಯಿಂದನೂ ಸಹ ನಾವು ಮಕರಂದವನ್ನ ನಾವು ಹೀರ್ಬಹುದು ಅಲ್ವಾ. ಸೊ ಹೇಗೆ ನಾವು ಹೀರ್ಲಿಕ್ಕೆ ಸಾಧ್ಯ? ಕಿವಿಯಿಂದ ನಾವು ಕುಡಿಲಿಕ್ಕೆ ಸಾಧ್ಯನಾ? ಪಿಬತ ಭಾಗವತಂ ರಸಮಾಲಯಂ ಅಂತ ನಾವು ಕೇಳಿದೀವಿ ಅಲ್ವಾ. ಕೇಳಿಸ್ಕೊಳೋದ್ರಿಂದ. ಯಾವ್ದನ್ನ ಕೇಳಿಸ್ಕೊಳೋದ್ರಿಂದ? ಯಾವ್ದು ಅಷ್ಟು ಮಧುರವಾಗಿರುತ್ತೆ? ಭಗವಂತನ ಗುಣಗಾನ, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನಾವು ಕಿವಿ ಮೂಲಕ ಕೇಳಿಸ್ಕೊಂಡಾಗ ನಾವು ಅದನ್ನ ಪಾನ ಮಾಡ್ತಾ ಇದೀವಿ, ಕಿವಿಯಿಂದ ಪಾನ ಮಾಡ್ತಿದೀವಿ. ಈಗ ಇಲ್ಲಿ ಮಥುರೆಯ ಸ್ತ್ರೀಯರು ಏನ್ ಹೇಳ್ತಾ ಇದಾರೆ? ಗೋಪಿಕಾ ಸ್ತ್ರೀಯರು ಏನನ್ನ ಪಾನ ಮಾಡ್ತಾ ಇದಾರೆ? ಅವರು ಯಾವ್ದ್ರ ಮೂಲಕ ಅವರು ಪಾನ ಮಾಡ್ತಾ ಇದ್ದಾರೆ? ಕಣ್ಣುಗಳಿಂದ ಅವರು ಆ ಮಕರಂದವನ್ನ ಅವರು ಸವಿತಾ ಇದ್ದಾರೆ. ಸೊ ಆ ಮಕರಂದ ಏನು ಅಂತಂದ್ರೆ ಆ ಕೃಷ್ಣ ಬಲರಾಮರ ಚೆಲುವಿನ ಸಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಸಮನಾಗಿರೋದು, ಕೃಷ್ಣನ ಆ ಚೆಲುವಿಗೆ ಸಮನಾಗಿರೋದು, ಮೀರಿಸೋದು ಯಾವುದು ಇಲ್ಲ. ಅಸಮೂರ್ಧ್ವ ಅಲ್ವಾ. ಏಕಮೇವಾ ದ್ವಿತೀಯಂ. ಸೊ ಅವ್ರು ಬಿಟ್ರೆ ಇನ್ನ ದ್ವಿತೀಯ ಇನ್ನೊಬ್ರಿದಾರಪ್ಪ ಅಂತ ನಾವ್ ಹೇಳಂಗೆ ಇಲ್ಲ ಅಲ್ವಾ. ಆ ಚೆಲುವು, ಸೌಂದರ್ಯ, ಕೀರ್ತಿ, ಆ ಪೌಷ್ಕಲ್ಯದ ಏಕಮಾತ್ರ ಧಾಮ ಅಲ್ವಾ. ಆ ಬೃಂದಾವನ ಅದು ಏಕಮಾತ್ರ ಧಾಮ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆ ಷಡ್ಡೈಶ್ವರ್ಯಗಳು ಪರಿಪೂರ್ಣವಾಗಿರುವಂತಹ ಧಾಮ ಆ ವೃಂದಾವನ ಧಾಮ. ಅದು ಸ್ವಪರಿಪೂರ್ಣ, ನಿತ್ಯ ನೂತನ ಮತ್ತೆ ಅಪೂರ್ವವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಆ ವೃಂದಾವನದ ಧಾಮದ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಆ ಧಾಮ ವಾಸಿಗಳನ್ನು ಅವರು ಹೊಗಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಬಲರಾಮರ ಸೌಂದರ್ಯವನ್ನು ಸಹ ಈ ಮಥುರಾ ಸ್ತ್ರೀಯರು ಹೊಗಳ್ತಾ ಇದ್ದಾರೆ. ಶ್ಲೋಕ 157. ಅಪೂರ್ವ ಮಾಧುರಿ ಕೃಷ್ಣೇರ ಅಪೂರ್ವ ತಾರ ಬಾಲ ಯಾಹಾರ ಶ್ರವಣೆ ಮನ ಹಯಟಳ ಮಾಳ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪೂರ್ವ ಮಾಧುರಿ ಕೃಷ್ಣೇರ ಅಪೂರ್ವ ತಾರ ಬಲ ಯಾಹಾರ ಶ್ರವಣೆ ಮನ ಹಯಟಲ ಮಲ. ಅಪೂರ್ವ ಅಸಾಮಾನ್ಯವಾದದ್ದು
ಮಾಧುರಿ ಮನೋಹರತೆಯು ಕೃಷ್ಣೇರ ಪ್ರಭು ಕೃಷ್ಣನ ಅಪೂರ್ವ ಅಸಾಮಾನ್ಯವಾದದ್ದು. ತಾರ ಅದರ ಬಲ ಶಕ್ತಿ, ಯಾಹಾರ ಯಾವುದರ ಶ್ರವಣೆ ಕೇಳುವುದರಲ್ಲಿ ಮನಸ್ಸು ಹಯ ಆಗುತ್ತದೆ, ಟಲಮಲ ಗೊಂದಲ. ಅನುವಾದ: ಭಗವಾನ್ ಕೃಷ್ಣನ ಮನೋಹರತೆಯು, ಮಾತಾಜಿ ಸ್ಕ್ರೋಲ್ ಮಾಡಿ, ಒಂದ್ ನಿಮಿಷ. ಭಗವಾನ್ ಕೃಷ್ಣನ ಮನೋಹರತೆಯು ಅಸಾಮಾನ್ಯವಾದದ್ದು. ಅವನ ಬಲವು ಸಾಮಾನ್ಯವಲ್ಲದ್ದೇ. ಅವನ ಮೋಹಕತೆಯು ಬಗೆಗೆ ಕೇಳುವಷ್ಟರಿಂದಲೇ ವ್ಯಕ್ತಿಯ ಮನಸ್ಸು ತಳಮಳಕ್ಕೊಳಗಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವಾಗ ಇಲ್ಲಿ ಕೃಷ್ಣನ ಆ ಒಂದು ಸೌಂದರ್ಯವನ್ನ ಹೇಳ್ತಾ ಇದ್ರೆ ಎಷ್ಟು ಮನೋಹರವಾಗಿದೆ ಅಂತ ಅಲ್ವಾ. ನಾವು ಸುಂದರವಾಗಿರೋದನ್ನ ನೋಡಿದಾಗ ಸೊ ನಮ್ಗೆ ಎಷ್ಟು ಸಂತೋಷ ಆಗತ್ತೆ ಅಲ್ವಾ. ಸೊ ನಾವ್ ಏನನ್ನೋ ತಿನ್ಲೇಬೇಕು ಅಂತ ಏನೂ ಇಲ್ಲ. ಸೊ ನಾವ್ ಇವಾಗ ಕಣ್ಣಿಂದ ನೋಡಿದಾಗ್ಲೂ ಸಹ ನಮ್ಗೆ ಸಂತೋಷ ಆಗುತ್ತೆ, ಕಿವಿಯಿಂದ ಆಘ್ರಾಣಿಸಿದಾಗ್ಲೂ ಸಂತೋಷ ಆಗುತ್ತೆ, ಒಳ್ಳೆಯ ಸುಗಂಧವನ್ನ ಗ್ರಾಣಿಸಿದಾಗ್ಲೂ ನಮ್ಗೆ ಸಂತೋಷ ಆಗುತ್ತೆ, ಒಳ್ಳೆದನ್ನ ನಾವು ಸ್ಪರ್ಶ ಮಾಡಿದಾಗ್ಲೂ ನಮ್ಗೆ ಸಂತೋಷ ಆಗುತ್ತೆ ಅಲ್ವಾ. ಆದ್ರೆ ಇಲ್ಲಿ ಆ ಕೃಷ್ಣನ ಆ ಮೋಹಕತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ನಾವು ನೋಡ್ತಾ ಇಲ್ಲ ಕೃಷ್ಣನನ್ನ, ನಾವ್ ಕೇಳ್ತಾ ಇದೀವಿ ಅಲ್ವಾ. ನಾವ್ ಕೇಳಿದ್ರೇನೆ ಸಾಕು ನಮ್ಗೆ ಅಲ್ವಾ, ಎಷ್ಟು ಸಂತೋಷ ಆಗ್ತಿದೆ ನಮ್ಗೆ. ಕೃಷ್ಣ ಅಷ್ಟು ಸುಂದರವಾಗಿದಾರ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಕೃಷ್ಣನ ಆ ಒಂದು ಸೌಂದರ್ಯ ಅಷ್ಟು ಏನು ಮೋಹಕವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 158. ಕೃಷ್ಣೇರ ಮಾಧುರ್ಯೇ ಕೃಷ್ಣೇ ಉಪಜಯ ಲೋಭಾ, ಸಮ್ಯಕ್ ಆಸ್ವಾದಿತೆ ನಾರೇ ಮನೆ ರಹೆ ಕ್ಷೋಭಾ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 158. ಕೃಷ್ಣೇರ ಮಾಧುರ್ಯೇ ಕೃಷ್ಣ ಉಪಜಯ ಲೋಭ, ಸಮಕ್ ಆಸ್ವಾದಿತೆ ನಾರೇ ಮನೆ ರಹೆ ಶೋಭಾ. ಕೃಷ್ಣೇರ ಪ್ರಭು ಕೃಷ್ಣನ ಮಾಧುರ್ಯ ಮನಮೋಹಕತೆಯಲ್ಲಿ ಕೃಷ್ಣೇ ಪ್ರಭು ಕೃಷ್ಣನಲ್ಲಿ ಉಪಜಯ ಉದ್ಭವಿಸುತ್ತದೆ. ಲೋಭ ಕಾತುರ ತುಂಬಿದ ಅಪೇಕ್ಷೆ ಸಮೇತ್ ಪೂರ್ತಿಯಾಗಿ ಆಸ್ವಾದಿತೆ ಸವಿದು ನೋಡಲು ನಾರೆ ಸಮರ್ಥನಲ್ಲ, ಮನಸ್ಸಿನಲ್ಲಿ ರಹೆ ಇರುತ್ತದೆ ಶೋಭೆ ಶೋಕ. ಅನುವಾದ: ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಸೌಂದರ್ಯವು ಸ್ವಯಂ ಕೃಷ್ಣನನ್ನೇ ಆಕರ್ಷಿಸುತ್ತದೆ, ಆದರೆ ಅದನ್ನು ಪೂರ್ತಿಯಾಗಿ ಸವಿಯಲಾರನಾದುದರಿಂದ ಅವನ ಮನಸ್ಸು ಸದಾ ಶೋಕಪೀಡಿತವಾಗಿರುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನನಗೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ಇವಾಗ ಕೃಷ್ಣ ಬಲರಾಮರ ಸೌಂದರ್ಯ ತುಂಬಾ ಅದ್ಭುತ ಅಂತ ಬಿಟ್ಟು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯರು ಹೇಳ್ತಾರೆ, ಗೋಪಿಕಾ ಸ್ತ್ರೀಯರು ಹೇಳ್ತಾ ಇದ್ದಾರೆ, ಮಧುರಾ ಸ್ತ್ರೀಯರು ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಅಕಸ್ಮಾತ್ ಕೃಷ್ಣ ಅವ್ರು ಇವಾಗ ವರಹ ರೂಪದಲ್ಲಿ ಬರ್ತಾರೆ. ವರಹ ರೂಪದಲ್ಲಿ ಬಂದಾಗ ಅವರು ಸುಂದರವಾಗಿರ್ತಾರಾ? ಮತ್ಸ್ಯ ರೂಪದಲ್ಲಿ ಬಂದಾಗ ಸುಂದರವಾಗಿರ್ತಾರಾ? ನಾರಸಿಂಹನಾಗಿ ಬಂದಾಗ ಸುಂದರವಾಗಿರ್ತಾರಾ? ಇಲ್ವಾ? ಸುಂದರವಾಗಿ ಕಾಣಲ್ಲ ಮಾತಾಜಿ. ವರಾಹ ರೂಪ ಎಲ್ಲ ಸುಂದರ ಕಾಣಲ್ಲ, ಸುಂದರವಾಗಿಲ್ವಾ ಮಾತಾಜಿ? ಹಾಗೆ ಕಾಣೋದು. ಯಾವುದೇ ರೂಪದಲ್ಲಿ ಬರ್ಲಿ, ಭಗವಂತ ಯಾವುದೇ ರೂಪದಲ್ಲಿ ಬಂದ್ರು ಸಹ ಅವರು ಸುಂದರವಾಗಿರ್ತಾರೆ. ಸೌಂದರ್ಯ ತುಂಬಿರುತ್ತೆ ಅವರಲ್ಲಿ, ಪರಿಪೂರ್ಣವಾಗಿರ್ತಾರೆ, ಅವರು ಸುಂದರವಾಗಿರ್ತಾರೆ. ಆಯ್ತು, ಅವ್ರು ನಾರಸಿಂಹನಾಗಿ ಬರ್ಲಿ, ವರಹ ರೂಪ ಅಲ್ವಾ. ಹಂದಿ ಅಂದ್ರೆ ನಾವು ತುಚ್ಛ ಅನ್ಕೋತೀವಿ ಅಲ್ವಾ, ಗಲೀಜಲ್ಲಿ ಇರೋವಂಥದ್ದು. ಆದ್ರೆ ಭಗವಂತ ಆ ವರಹ ರೂಪದಲ್ಲಿ ಬಂದ್ರು ಸಹ ಅವರು ಸೌಂದರ್ಯ ಒಂದು ಸ್ವಲ್ಪನೂ ಸಹ ಕಡಿಮೆ ಆಗಿರೋದಿಲ್ಲ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಇವಾಗ ರಸಗುಲ್ಲ ಅದು ತುಂಬಾ ಸಿಹಿ ಅಲ್ವಾ. ಸೊ ಇವಾಗ ನಾವ್ ಅದನ್ನ ತಿಂದಾಗ ನಮ್ಗೆ ಅದರ ಸಿಹಿ ನಮ್ಗೆ ಗೊತ್ತಾಗತ್ತೆ. ಇವಾಗ ರಸಗುಲ್ಲಾಗ ಏನಾದ್ರೂ ಒಂದು ಮನಸ್ಸಿದೆ ಅಂತ ಅನ್ಕೊಳ್ಳಿ, ಮನಸ್ಸಿದ್ದಾಗ ಇದೇನಿದು ನನ್ನನ್ನ ತಿಂದಾಗ ಇವರೆಲ್ಲ ಇಷ್ಟು ಖುಷಿ ಪಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡಿದಾಗ ಅದರ ಸವಿ ಅದಕ್ಕೆ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ರಸಗುಲ್ಲಕ್ಕೆ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಅದೇ ತರನೇ ಇಲ್ಲಿ ಕೃಷ್ಣನ್ಗೆ ಆಗ್ತಾ ಇದೆ. ಎಲ್ಲರೂ ನೋಡಿ ಕೃಷ್ಣನ ಸೌಂದರ್ಯವನ್ನ ಆಸ್ವಾದಿಸ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ಅವರು ಅದನ್ನ ಮಕರಂದದ ತರ ಅವರು ಅದರ ಸವಿಯನ್ನ ತಗೋತಾ ಇದ್ದಾರೆ. ಆದ್ರೆ ಇಲ್ಲಿ ಕೃಷ್ಣನಿಗೆ ಅವರ ಆ ಒಂದು ಸೌಂದರ್ಯವನ್ನ ಆಸ್ವಾದಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ಅವ್ರಿಗೆ ಶೋಕ ತಂದ್ಕೊಡ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಸೌಂದರ್ಯವು ಸ್ವಯಂ ಕೃಷ್ಣನನ್ನೇ ಆಕರ್ಷಿಸುತ್ತದೆ. ನಾವು ಇದಕ್ಕಿಂತ ಮುಂಚೆ ನೋಡಿದ್ವಿ ಅಲ್ವಾ. ಸೊ ಅವ್ರು ಒಂದ್ಸತಿ ಆ ಒಂದು ಏನು ಒಂದ್ ಕಡೆ ಅವ್ರ ಸೌಂದರ್ಯವನ್ನ ಅವ್ರು ನೋಡ್ಕೊಂಡಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅವರೇ ಅವಕ್ಕಾಗೋಗ್ಬಿಡ್ತಾರೆ ಅಲ್ವಾ. ಕೃಷ್ಣನ ಸೌಂದರ್ಯ ಸ್ವತಃ ಅವರನ್ನೇ ಆಕರ್ಷಿಸುತ್ತೆ. ಆದ್ರೆ ಅದನ್ನ ಅವ್ರು ಪೂರ್ತಿಯಾಗಿ ಸವಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಹೆಂಗ್ ಸವಿಲಿಕ್ಕೆ ಸಾಧ್ಯ? ಅವ್ರು ಏನಾದ್ರೂ ಪ್ರತಿಬಿಂಬವನ್ನ ನೋಡ್ಲಿಕ್ಕೆ ಸಾಧ್ಯ. ಇವಾಗ ನಮ್ಮ ಮುಖ ನಮ್ಗೆ ಕಾಣಿಸೋದಿಲ್ಲ ಅಲ್ವಾ. ಇವಾಗ ಕೃಷ್ಣನ ಮುಖವನ್ನ ಅವರೇ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾವ್ದ್ರಲ್ಲಾದ್ರೂ ಕನ್ನಡಿಯಲ್ಲೋ ಅಥವಾ ಯಾವ್ದಾದ್ರು
ಮುತ್ತು ವಜ್ರ ವೈಡೂರ್ಯದಲ್ಲೂ ಅವರ ಮುಖವನ್ನ ಅವರು ಆ ಪ್ರತಿಬಿಂಬದಲ್ಲಿ ನೋಡ್ಕೋಬೇಕು. ಅದು ಪರಿಪೂರ್ಣವಾಗಿ ಸವಿದಂಗ ಆಗೋದಿಲ್ಲ ಅಲ್ವಾ? ಅದೇ ಅವ್ರಿಗೆ ತುಂಬಾ ಶೋಕ ಕೊಡ್ತಾ ಇದೆ ಕೃಷ್ಣನಿಗೆ. ಸೊ ಅದನ್ನ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ. ಶ್ಲೋಕ 159. ಏಯಿತ ದ್ವಿತೀಯ ಹೇತುರ ಕಹಿಲ ವಿವರಣ ತೃತೀಯ ಹೇತುರ ಏ ಬೇಶುನಃ ಲಕ್ಷಣ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಶ್ಲೋಕ 159. ಏಯಿತ ದ್ವಿತೀಯ ಹೇತುರ ಕಹಿಲ ವಿವರಣ ತೃತೀಯ ಹೇತುರ ಹೇ ಬೇ ಸುನಃ ಲಕ್ಷಣ. ಏಯಿ ಈ ತಾ ನಿಶ್ಚಯವಾಗಿಯೂ ದ್ವಿತೀಯ ಎರಡನೆಯ ಹೇತುರ ಕಾರಣದ ಕಹಿಲ ಹೇಳಿದೆ ವಿವರಣ ಬಣ್ಣನೆಯು ತೃತೀಯ ಮೂರನೆಯ ಹೇತುರ ಕಾರಣದ ಹೇಬೆ ಈಗ ಸುನಃ ದಯಮಾಡಿ ಆಲಿಸಿ ಲಕ್ಷಣ ಗುಣವಿಶೇಷ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದುವರೆಗೆ ನಾನು ಕೃಷ್ಣನ ಎರಡನೆಯ ಅಪೇಕ್ಷೆಯ ಬಗೆಗೆ ಮಾತನಾಡಿದೆ. ಅವನ ಮೂರನೆಯ ಅಪೇಕ್ಷೆಯನ್ನು ಕುರಿತು ಈಗ ವಿವರಿಸಲಿದ್ದೇನೆ. ದಯವಿಟ್ಟು ಆಲಿಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನೋಡಿ, ನಮ್ಗೆ ಇಲ್ಲಿ ತನಕ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕೃಷ್ಣ ಅವರು ಭೌತಿಕ ಪ್ರಪಂಚಕ್ಕೆ ದ್ವಾಪರ ಯುಗದಲ್ಲಿ ಬಂದಾಗ 2 ಅಪೇಕ್ಷೆಗಳನ್ನ ಅವರಿಗೆ ಈಡೇರಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಬಗ್ಗೆ ಈಗ ಮಾತಾಡಿದ್ರು ಅಲ್ವಾ? ಒಂದನೇದೇನು ಶ್ರೀಮತಿ ರಾಧಾರಾಣಿ ಅಲ್ವಾ, ಅವರ ಆ ಪರಿಶುದ್ಧವಾದಂತಹ ಪ್ರೀತಿ ಕೃಷ್ಣನೆಡೆಗೆ, ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಎರಡನೇದೇನು, ಅವರ ಸೌಂದರ್ಯ ಅಷ್ಟು ಸವಿಯಾಗಿದೆ ಅಲ್ವಾ, ಮಾಧುರ್ಯದಿಂದ ತುಂಬಿದೆ. ಆದ್ರೆ ಅದನ್ನ ಅವರು ಪರಿಪೂರ್ಣವಾಗಿ ಸವಿಲಿಕ್ಕೆ ಆಗೋದಿಲ್ಲ. ಅವರು ಪ್ರತಿಬಿಂಬದಲ್ಲೂ ಏನರಲ್ಲೂ ನೋಡ್ಕೋಬಹುದು ಅಷ್ಟೇ ಅಲ್ವಾ. ಆ ಒಂದು ಅಪೇಕ್ಷೆ ಅವ್ರಿಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಎರಡನ್ನ ಅವರು ಡೀಟೇಲ್ ಆಗಿ ನಮ್ಗೆ ಅರ್ಥ ಮಾಡಿಸಿದ್ರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಈಗ ನಮ್ಗೆ ಕನ್ಫ್ಯೂಷನ್ ಇರ್ಕೂಡ್ದು ಅಲ್ವಾ. ಮೂರನೇದು ಇವಾಗ ನಮ್ಗೆ ಹೇಳ್ತಾ ಇದಾರೆ, ಯಾವ ಒಂದು ಮೂರನೇ ಅಪೇಕ್ಷೆ ಕೃಷ್ಣಂದು ಈಗ ಅವ್ರಿಗೆ ಪೂರೈಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಅದ್ರ ಬಗ್ಗೆ ವಿವರಿಸ್ತಾ ಇದ್ದಾರೆ. ಶ್ಲೋಕ 160. ಅತ್ಯಂತ ನಿಗೂಢ ಏಯಿ ರಸೇರ ಸಿದ್ಧಾಂತ ಸ್ವರೂಪ ಗೋಸಾಯಿ ಮಾತ್ರ ಜಾನೇನ ಏಕಾಂತ. ಹರೇ ಕೃಷ್ಣ ಮಾತಾಜಿ. ಇನ್ನು ಅಲ್ಲಿ ಇದು ಮುಗೀತು. ಹೌದಾ ಮಾತಾಜಿ? ಓಕೆ, ಏನ್ ಮಾಡ್ಲಿ? ನಾನು ನೋಡ್ಲಿಲ್ಲ. ಈಗ ಮಾಡ್ತೇನೆ. ಈಗ ಇನ್ನು ನೀವು ಓದ್ಕೊಂಡು ಹೋಗ್ಲಾ ಮಾತಾಜಿ ನೀನು? ಹಾ, ಹೊಸತಿಗೆ ನಾನು ಇದನ್ನು ಡೌನ್ಲೋಡ್ ಮಾಡ್ತೇನೆ ಮತ್ತೆ. ಹಾ ಮಾತಾಜಿ, ಅಲ್ಲಿ ತನಕ ಇದು ಓದ್ಕೊಂಡು ಹೋಗ್ತಿರ್ತೀನಿ ಮಾತಾಜಿ. ಓಕೆ ಮಾತಾಡಿ ಅಟೆಂಡೆನ್ಸ್ ಹಾಕಿ ಮಾತಾಡಿ. ಅತ್ಯಂತ ಕಟ್ಟ ಕಡೆ ನಿಗೂಢ ಆಳ ಏಯಿ ಈ ರಸೇರ ರಸದ ಸಿದ್ಧಾಂತ ನಿರ್ಣಯ ಸ್ವರೂಪ ಗೋಸಾಯಿ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಮಾತ್ರ ಅವರೊಬ್ಬರೇ ಜಾನೇನ ಬಲ್ಲರು ಏಕಾಂತ ಬಹಳ. ಅನುವಾದ ಪ್ರಭುಪಾದ ಅವರಿಗೆ ಜಯವಾಗಲಿ. ರಸದ ಈ ಸಿದ್ಧಾಂತವು ಅತ್ಯಂತ ನಿಗೂಢವಾದದ್ದು. ಸ್ವರೂಪ ದಾಮೋದರ ಗೋಸ್ವಾಮಿಯವರು ಮಾತ್ರ ಅದರ ಬಗೆಗೆ ಬಹಳಷ್ಟನ್ನು ಬಲ್ಲರು. ನೋಡಿ, ಈಗ ಮೂರನೇ ಅಪೇಕ್ಷೆ ಇದೆಯಲ್ಲ, ಇದು ಯಾರಿಗೂ ಗೊತ್ತಿಲ್ಲ, ಇದು ತುಂಬಾ ರಹಸ್ಯ ಅಂತ ಹೇಳ್ತಾ ಇದಾರೆ. ಇದರ ಬಗ್ಗೆ ಯಾರಿಗೆ ಗೊತ್ತು ಅಂತಂದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 161. ಏಬಾಕೇಹ ಅನ್ಯ ಜಾನೆ ಸೇಹೋ ತಾನ್ ಹಾ ಐತೆ ಚೈತನ್ಯ ಗೋಸಾಯಿ ರತೇನ್ ಹಾ ಅತ್ಯಂತ ಮರ್ಮಯಾತೆ. ಏಬಾ ಯಾರೇ ಆದರೂ, ಕೇಹ ಯಾರೋ ಒಬ್ಬರು. ಮಾತಾಜಿ ಸ್ಕ್ರೀನ್ ಬಂತ ಅಂತ ಹೇಳಿ. ಬಂತು ಮಾತಾಜಿ. ಹಾ, ಬಂದಿದೆ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮತ್ತೆ. ಯಾವ್ದು 161? ಹೌದು. ಏವಕಿಹಾನ್ಯ ಜಾನೆ ಸೇಹೋ ತಾನ್ಯ ಹೆತೆ ಚೈತನ್ಯ ಗೋಸಾಯಿರತೆ ಅತ್ಯಂತ ಮರ್ಮಯಾತೆ. ಏಬ ಯಾರೇ ಆದರೂ, ಖೇಹ ಯಾರೋ ಒಬ್ಬರು, ಅನ್ಯ ಇತರ, ಜಾನೆ ಬಲ್ಲರು, ಸೇಹೋ ಅವನು, ತಾಹ ಹೈತೆ ಅವರಿಂದ, ಸ್ವರೂಪ ದಾಮೋದರರಿಂದ, ಚೈತನ್ಯ ಗೋಸಾಯಿರ ಭಗವಾನ್ ಚೈತನ್ಯ ಮಹಾಪ್ರಭುಗಳ ತೇಹ ಅವರು ಅತ್ಯಂತ ಬಹುವಾದ ಮರ್ಮ ರಹಸ್ಯದ ಆಳ ಯಾತೆ ಆದ್ದರಿಂದ. ಅನುವಾದ ಮೇಲೆ. ಆ ರಹಸ್ಯವನ್ನು ಬಲ್ಲೆನೆಂದು ಬೇರೆ ಯಾರಾದರೂ ಹೇಳಿಕೊಂಡಲ್ಲಿ ಅಂತಹ ವ್ಯಕ್ತಿಯು ಅದನ್ನು ಸ್ವರೂಪ ದಾಮೋದರ ಗೋಸ್ವಾಮಿಯವರ ಬಾಯಿಂದ ಕೇಳಿರಬೇಕು. ಏಕೆಂದರೆ ಸ್ವರೂಪರು ಭಗವಾನ್ ಚೈತನ್ಯರ ಬಹು ಆಪ್ತ ಸಂಗಾತಿಯಾಗಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಇಲ್ಲಿ ರಹಸ್ಯ ಯಾವುದು ಅಂತಂತಂದ್ರೆ, ಇದು ಸ್ವರೂಪ ದಾಮೋದರ ಗೋಸ್ವಾಮಿಯವರ ಬಾಯಿಂದನೇ ಇದು ಬಂದಿರಬೇಕು. ಯಾಕೆಂತಂದ್ರೆ ಅವರು ತುಂಬಾ ಆಪ್ತರು, ಚೈತನ್ಯ ಮಹಾಪ್ರಭುಗಳ ಆಪ್ತ ಸಂಗಾತಿ ಸ್ವರೂಪದಾಸ ಗೋಸ್ವಾಮಿಯವರು. ಹರೇ ಕೃಷ್ಣ. ಸೊ ಇದು
ಭಗವಂತನ 3 ಯಾರು ಅವರ ಭಕ್ತರು ಯಾರು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೊತೀರಾ? ಹರೇ ಕೃಷ್ಣ. ಯಾರ್ಯಾರು ಅವರು? ಭಗವಂತನ ಆ 3 ಭಕ್ತರು ಯಾರು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ತುಂಬಾ ಆಪ್ತ ಭಕ್ತರು ಅಥವಾ ಆಪ್ತರು ಅಂತ ಹೇಳ್ಬಿಟ್ಟು ನಾವೇನು ಆಪ್ತ ವಲಯದಲ್ಲಿ ಇದ್ದವ್ರು ಯಾರು ಅಂತ ಹೇಳ್ಬಿಟ್ಟು. ನಿತ್ಯಾನಂದ ಪ್ರಭು. ಇಲ್ಲ ಇಲ್ಲ. ರಾಮಾನಂದರಾಯರು. ರಾಮಾನಂದರಾಯರು, ಸ್ವರೂಪ ದಾಮೋದರ ಗೋಸ್ವಾಮಿಯವರು, ಸ್ವರೂಪ ದಾಮೋದರಾಯರು, ಶಿಖಿ ಮಾಹಿತಿ ಮತ್ತೆ ಮಾಧವಿ ದೇವಿ ಅಲ್ವಾ? ಮಾಧವಿ ದೇವಿ. ಕೃಷ್ಣಕಾಂತಿ ಮಾತಾಜಿ ಎಷ್ಟಾತಿ ಹೇಳಿದ್ದಾರೆ ಅಲ್ವಾ? ಸೊ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ನಮ್ಗೆ ಇವ್ರಿಬ್ರು ಜ್ಞಾಪಕ ಇರ್ತಾರೆ, ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತೆ ರಮಾನಂದರಾಯರು ಜ್ಞಾಪಕ ಇರ್ತಾರೆ. ಶಿಖಿ ಮಾಹಿತಿ ಮತ್ತೆ ಮಾಧವಿ ದೇವಿಯವ್ರ ಬಗ್ಗೆ ನಾವು ಅಷ್ಟು ಕೇಳಿಲ್ಲ. ಸೊ ಇವಾಗ ನಾವು ಆ 3 ಆ ಭಕ್ತರನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸ್ವರೂಪದ ದಾಮೋದರ ಗೋಸ್ವಾಮಿಯವರು, ರಮಾನಂದರಾಯರು ಮತ್ತೆ ಶಿಖಿ ಮಾಹಿತಿ ಮತ್ತೆ ಮಾಧವಿ ದೇವಿ ಅಲ್ವಾ? ಸೊ ಇವಾಗ ದಾಮೋದರ ಗೋಸ್ವಾಮಿಯವರು ಇವಾಗ ಹೇಳಿರ್ಲಿಲ್ಲ ಅಂದ್ರೆ ನಮ್ಗೆ ಇದು 3ನೇದು ಒಂದು ಅಪೇಕ್ಷೆ ಇತ್ತ ಕೃಷ್ಣನ್ಗೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ? ಇವಾಗ ನೋಡಿ ನಾವುನು ಸಹ ಯಾವ್ದಾದ್ರು ಏನು ಪ್ಲೇಸ್ಗೆ ಇವಾಗ ನಮ್ಮನ್ನು ಸಹ ಎಕ್ಸಾಮಿನರ್ ಆಗಿ ಕಳಿಸ್ತಾರೆ, ನೀವು ಹೋಗಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇವಾಗ ನಮ್ಗೆ ನೋಡ್ಲಿಕ್ಕೆ ಏನ್ ಅನಿಸ್ತಿದೆ, ನಾವ್ ಎಕ್ಸಾಮಿನರ್ ಆಗಿ ಹೋಗ್ತಾ ಇದೀವಿ ಅಂತ. ಆದ್ರೆ ನಮ್ಗೆ ಆ ಇನ್ನ ಒಂದು ಅಪೇಕ್ಷೆ ಏನಿದೆ ಅಂದ್ರೆ, ಇವಾಗ ಆ ಊರಲ್ಲಿ ಏನಾದ್ರು ಇವಾಗ ನಮ್ಮ ಮಗು ಓದ್ತಾ ಇದ್ರೆ ಆ ಮಗುವನ್ನ ನೋಡ್ದಂಗ ಆಗತ್ತಲ್ಲ, ನಮ್ಮ ಮಗನನ್ನ ನಾನು ಭೇಟಿ ಮಾಡ್ದಂಗ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಥಿತಿ ಇರುತ್ತೆ. ಅದ್ ಎಲ್ಲರಿಗೂ ಗೊತ್ತಾಗೋದಿಲ್ಲ. ನಾನು ಇವಾಗ ಯಾವ್ದೋ ಒಂದು ಊರಿಗೆ ಕಳಿಸಿದಾಗ ನಾನು ಇವಾಗ ಎಕ್ಸಾಮಿನರ್ ಆಗಿ ಹೋಗ್ತಿದೀನಿ ಅಂತ ಮಾತ್ರ ಕಾಣಿಸ್ತಾ ಇರುತ್ತೆ. ಆದ್ರೆ ಆ ಒಂದು ಅಪೇಕ್ಷೆ ಏನಿದೆ ಅಲ್ಲಿ ಇರೋಂತ ನನ್ನ ಮಗನನ್ನ ಭೇಟಿ ಮಾಡ್ಕೊಂಡ್ ಬರೋದು ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ತರನೇ ಇಲ್ಲಿ ಆ ಆಪ್ತ ವಲಯದಲ್ಲಿ ಇರುವಂತವ್ರಿಗೆ ಮಾತ್ರನೇ ಚೈತನ್ಯ ಮಹಾಪ್ರಭು ಅವರು ಯಾಕೆ ಅವರು ಬಂದ್ರು ಅಂತ ಹೇಳ್ಬಿಟ್ಟು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಶ್ಲೋಕ 162. ಗೋಪಿ ಗಣೇರ ಪ್ರೇಮೇರ ರೂಢ ಭಾವ ನಾಮ, ವಿಶುದ್ಧ ನಿರ್ಮಲ ಪ್ರೇಮ ಕಬು ನಹೆ ಕಾಮ. ಹರೇ ಕೃಷ್ಣ. ಗೋಪಿ ಗಣೇರ ಗೋಪಿಯರ ಪ್ರೇಮದ ರೂಢಭಾವ ನಾಮ ಎಂಬ ಹೆಸರಿನ ವಿಶುದ್ಧ ಪರಿಶುಭ್ರ ನಿರ್ಮಲ ಕಲ್ಮಶವನ್ನು ಕಳೆದುಕೊಂಡ ಪ್ರೇಮ ಒಲವು ಕಬು ಯಾವುದೇ ಹೊತ್ತಿನಲ್ಲಿ ನಹೆ ಅಲ್ಲ ಕಾಮ ಇಂದ್ರಿಯ ಲೋಲುಪತೆ. ಹರೇ ಕೃಷ್ಣ. ಮಾತಾಜಿ ಓದಿಸ್ತೀರಾ? ಹರೇ ಕೃಷ್ಣ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಪ್ರೇಮವನ್ನು ರೂಢಭಾವ ಮೇಲೆ ಇದ ಮಾತಾಜಿ. ಕರೆಕ್ಟ್ ಇದೆ ಮಾತಾಜಿ. ಗೋಪಿಯರ ಪ್ರೇಮವನ್ನು ರೂಢಭಾವ ಎಂದು ಕರೆಯುತ್ತಾರೆ. ಅದು ಪರಿಶುದ್ಧವಾದದ್ದು, ನಿಷ್ಕಲ್ಮಶವಾದದ್ದು ಆಗಿದೆ. ಅದು ಎಂದಿಗೂ ವಿಷಯಾಭಿಲಾಷೆಯಾಗದು. ಭಾವ ಅರ್ಥ ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣನ ಜೊತೆ ಗೋಪಿಕೆಯರು ನಡೆಸಿದ ಪ್ರಣಯ ಲೀಲೆಗಳ ಸ್ಥಾನವು ಲೋಕೋತ್ತರವಾದದ್ದು. ಗೋಪಿಯರ ಮನೋಭಾವವನ್ನು ರೂಢಭಾವ ಎಂದು ಕರೆಯಲಾಗಿದೆ. ಅದು ಗೋಪಿಗೆಯರ ಮನೋಭಾವ. ಲೌಕಿಕ ಲೈಂಗಿಕ ಅಪೇಕ್ಷೆಯಂತೆ ಕಂಡರೂ ಅವನ್ನು ಪ್ರಾಪಂಚಿಕ ವಿಷಯ ಸುಖದಾಸೆ ಎಂದು ಯಾರೂ ತಪ್ಪಾಗಿ ಅರ್ಥವಿಸಿಕೊಳ್ಳಬಾರದು. ಏಕೆಂದರೆ ಗೋಪಿಯರದು ಪರಿಶುದ್ಧ ಹಾಗೂ ನಿಷ್ಕಳಂಕ ದೈವ ಪ್ರೇಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಅಲ್ವಾ? ಇವಾಗ ನಮಗೆ ಗೊತ್ತಿರೋ ಹಾಗೆ ಇವಾಗ 5 ರೀತಿಯ ರಸಗಳಿದೆ ಅಲ್ವಾ? ಪ್ರಾಥಮಿಕ ರಸಗಳು: ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಈ ಎಲ್ಲಾ ರಸಗಳನ್ನು ಸಹ ಶ್ರೇಷ್ಠ ರಸಗಳೇ. ಆದ್ರೆ ಎಲ್ಲದಕ್ಕಿಂತ ನೀವು ಯಾವ್ದು ತುಂಬಾ ಹೈಯೆಸ್ಟ್ ಅಂತ ನಾವು ನೋಡ್ಕೊಂಡು ಹೋದ್ರೆ ಅದರಲ್ಲಿ ಮಾಧುರ್ಯ ರಸದಲ್ಲೂ ಸಹ ಸ್ವಕೀಯ ಪರಕೀಯ ಅಂತ ಇದೆ. ಈ ಪರಕೀಯ ರಸ ಅನ್ನೋದು ತುಂಬಾ ಉತ್ತುಂಗವಾದದ್ದು, ಹೈಯೆಸ್ಟ್ ಅದು ಅಲ್ವಾ? ಯಾಕೆ ಅಂತಂದ್ರೆ ಇವಾಗ ಪರಕೀಯ ಅಂತಂದ್ರೆ ಅವ್ರು ಇವಾಗ ಬೇರೆಯವ್ರಿಗೆ ಅವರು ಪತ್ನಿಯರಾಗಿದ್ದಾರೆ, ಆದ್ರೂ ಸಹ ಅವ್ರು ಇವಾಗ ತಮ್ಮ ಸರ್ವಸ್ವವನ್ನು ಅವರು ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸರ್ವಸ್ವವೂ ಭಗವಂತಂದೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಅದನ್ನ ಹೈಯೆಸ್ಟ್ ಅಂದ್ರೆ ಅಲ್ಲಿ ಇವಾಗ ನಮ್ಗೆ ಏನಾಗತ್ತೆ, ಇವಾಗ ನಾವು ಅಲ್ಲಿ ಒಂದು ನೈತಿಕ ರೇಖೆಯನ್ನ ದಾಟಿ ಅವರು ಬರ್ತಾ ಇದ್ದಾರೆ ಅಲ್ವಾ? ನೈತಿಕತೆಯನ್ನ ಬಿಟ್ಟು ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಅದನ್ನ ಕೃಷ್ಣನಿಗೋಸ್ಕರ ಮಾಡ್ತಿದ್ದಾರೆ, ಅಂದ್ರೆ ಸರ್ವಸ್ವವೂ ಕೃಷ್ಣಂದೇ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಪರಕೀಯ ರಸಕ್ಕೆ ತುಂಬಾ ಹೆಚ್ಚು ಶ್ರೇಷ್ಠವಾದ ಸ್ಥಾನವನ್ನ ಕೊಡ್ತಾರೆ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ. ಈಗ ನಾವ್ ಅದನ್ನ ತಪ್ಪಂತ ನಾವ್ ಹೇಳ್ತೀವಿ, ಆದ್ರೆ ಈ ಭೌತಿಕ ಪ್ರಪಂಚಕ್ಕೆ ಹೌದು ಅದು ತಪ್ಪು, ಆ ಒಂದು ಎಲ್ಲೇನ ನಾವು ಮೀರಬಾರ್ದು. ಆದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವು ಕೃಷ್ಣನನ್ನ ಸರ್ವಲೋಕ ಮಹೇಶ್ವರ, ಅವರೇ ಪರಮ ಭೋಕ್ತಾರ ಅಂತ ಅರ್ಥ ಮಾಡ್ಕೊಂಡಾಗ
ಆ ಗೋಪಿಕಾಸ್ತ್ರಿ ಅವರು ಏನನ್ನ ಮಾಡ್ತಾ ಇದ್ರೆ ಅದು ಸರಿ ಅಂತ ಅನ್ಸುತ್ತೆ ಅಲ್ವಾ, ಎಲ್ಲವೂ ಅವಂದೇ ಅಲ್ವಾ, ಅವ್ನು ಯಾವಾಗ ಬೇಕಾದ್ರೂ ತಗೋಬಹುದು. ಇವಾಗ ಅಕಸ್ಮಾತ್ ನಾನು ಇವಾಗ ನನ್ನ ಹತ್ರ ಆಪಲ್ ಫೋನ್ ಇದೆ, ನಾನು ಇವಾಗ ಅಲ್ಲಿ ಬಾತ್ರೂಮ್ ಯೂಸ್ ಮಾಡ್ಬೇಕಾಗಿರುತ್ತೆ, ನಾನು ಇವಾಗ ಆಪಲ್ ಫೋನ್ ಅನ್ನ ನಾನು ಇವಾಗ ಯಾರಿಗೂ ಅಲ್ಲಿ ಕೊಟ್ಬಿಟ್ಟು ನಾನು ಹೋಗ್ತೀನಿ, ಹೋಗ್ಬಿಟ್ಟು ಬಂದ್ಮೇಲೆ ನಾನು ಇವಾಗ ನನ್ನ ಫೋನನ್ನ ನಾನು ಇಸ್ಕೊತಾ ಇದ್ದೀನಿ, ನನಗೆ ಬೇಕಾದಾಗ ನಾನು ಇಸ್ಕೊತಾ ಇದ್ದೀನಿ, ಅದು ತಪ್ಪಲ್ಲ ಅಲ್ವಾ. ಇವಾಗ ಕೃಷ್ಣ ಅದೇ ತರ ಅವರು ಸರ್ವಲೋಕ ಮಹೇಶ್ವರ, ಅವ್ರು ಇವಾಗ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಯಾವಾಗ ಬೇಕೋ ಅದನ್ನ ಅವರು ಪಡ್ಕೋಬಹುದು ಅಲ್ವಾ. ಸೊ ಅಲ್ಲಿ ಯಾವುದೇ ಒಂದು ತಪ್ಪು ಭಾವನೆಯಿಂದ ನಾವು ನೋಡ್ಬಾರ್ದು. ನಮ್ಗೆ ಇದೇನಪ್ಪ ಇಲ್ಲಿ ರಾಧಾ ಕೃಷ್ಣ ಅಥವಾ ರಾಧಾ ಗೋಪಿಕಾ ಕೃಷ್ಣ ಗೋಪಿಕಾಶ್ರೀರ್ ಅಂತಂದ್ರೆ ಅಲ್ಲಿ ನಾವು ಪ್ರಣಯ ದೃಶ್ಯಗಳನ್ನ ನಾವು ಜ್ಞಾಪಿಸ್ಕೋತೀವಿ. ಇದೇನಪ್ಪ ಇದೆಲ್ಲನೂ ಸಹ ಲೌಕಿಕವಾದದ್ದು ನೋಡಿದಾಗ ಇದನ್ನ ಯಾಕೆ ಇಷ್ಟು ಹಾಡಿ ಕೊಂಡಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ನಮ್ಮ ಮನಸ್ಸು ಇನ್ನ ಪರಿಶುದ್ಧವಾಗಿಲ್ಲ, ಆ ಒಂದು ಭಾವವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ. ಈಗ ಆ ಗೋಪಿಕಾಶ್ರೀಯರಿಗೆ ಕೃಷ್ಣನ ಮೇಲಿರುವಂತಹ ಪ್ರೇಮವನ್ನ ಈ ಭೌತಿಕ ಪ್ರಪಂಚದಲ್ಲಿ ಅತ್ತತ್ರ ಅಂತಂದ್ರೆ ತಾಯಿಯ ಪ್ರೀತಿಗೆ ಹೋಲಿಸ್ತಾರೆ ಅಲ್ವಾ. ಆದ್ರೆ ತಾಯಿಗಾದ್ರೂ ಸಹ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ತಾಯಿಗಾದ್ರೂ ಸಹ ಒಂದು ಕ್ಷಣ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ನನ್ನ ಆ ಒಂದು ಕೊನೆ ಕಾಲಕ್ಕೆ ವೃದ್ಧಾಪ್ಯದಲ್ಲಿ ನನ್ನ ಮಕ್ಕಳು ನನ್ನನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ಗೋಪಿಕಾಶ್ರೀಯರಿಗೆ ಯಾವುದೇ ಒಂದು ಇಚ್ಛೆ ಅನ್ಯಾಭಿಲಾಷಿತ ಶೂನ್ಯ ಅಂತ ನಮ್ಗೆ ಏನ್ ಹೇಳಿದ್ದಾರೆ ಭಕ್ತಿ ರಸಾಮೃತ ಸಿಂಧುದಲ್ಲಿ, ಅಂತಹ ಪ್ರೀತಿ ಗೋಪಿಕಾಶ್ರೀಯರಿಗೆ ಕೃಷ್ಣನ ಮೇಲೆ, ಅದಕ್ಕೆ ಯಾವುದೇ ಒಂದು ಹೋಲಿಕೆನೇ ಇಲ್ಲ. ಅದಕ್ಕೇನೆ ಕೃಷ್ಣ ಅವರು ಆ ಒಂದು ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ರಂಗಿನಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡೋದು. ಅಷ್ಟು ಪರಿಶುದ್ಧವಾಗಿದೆ, ನಿಷ್ಕಳಂಕವಾಗಿದೆ. ಇದನ್ನ ದೈವ ಪ್ರೇಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಗೆ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ಇದು ಯಾವಾಗ ಅರ್ಥ ಆಗತ್ತೆ ಅಂತಂದ್ರೆ ನಾವ್ ಯಾವಾಗ ಪರಿಶುದ್ಧರಾಗ್ತಾ ಹೋಗ್ತೀವಿ, ನಮ್ಮ ಮನಸ್ಸನ್ನು ಕನ್ನಡಿ ಯಾವಾಗ ಪರಿಶುದ್ಧ ಆಗತ್ತೆ, ಅವಾಗ ನಮ್ಗೆ ಈ ರಾಧಾ ಕೃಷ್ಣರ ಪ್ರೇಮ ಮತ್ತೆ ಗೋಪಿಕಾಶ್ರೀಯರ ಪ್ರೇಮ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಶ್ಲೋಕ 163. ಪ್ರೇಮೈವ ಗೋಪರಾಮಾನಾಂ ಕಾಮ ಇತಿ ಅಗಮತ್ ಪ್ರತಾಂ ಇತಿ ಉದ್ದವಾದಯೋ ಅಪಿ ವಾಂಚಿಂತಿ ಭಗವನ್ ಪ್ರಿಯಾಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 163. ಪ್ರೇಮ ಇವ ಗೋಪ ರಾಮಾನಾಂ ಕಾಮ ಇತಿ ಅಗಮತ್ ಪ್ರತಾಂ ಇತಿ ಉದ್ದವಾದಯೋ ಅಪಿ ಏತಂ ವಾಗ್ನಿಂತಿ ಭಗವತ್ ಪ್ರಿಯಃ. ಪ್ರೇಮ ಒಲವು ಏವ ಒಂದೇ, ಗೋಪರಾಮನಾಂ ವ್ರಜದ ಸ್ತ್ರೀಯರ, ಕಾಮಃ ವಿಷಯಾಭಿಲಾಷೆ, ಇತಿ ಹಾಗೆ, ಅಗಮತ್ ಆಗಿದೆ, ಪ್ರಥಮ್ ಕೀರ್ತಿ, ಇತಿ ಹೀಗೆ, ಉದ್ದವಾದ್ಯಃ ಶ್ರೀ ಉದ್ದವನಿಂದ ಮೊದಲು ಮಾಡಿಕೊಂಡು, ಅಪಿ ಕೂಡ, ಏತಂ ಈ ವಾಜ್ನಿಂತಿ ಅಪೇಕ್ಷೆ, ಭಗವತ್ ಪ್ರಿಯರಾದ ದೇವೋತ್ತಮ ಪರಮ ಪುರುಷನ ಭಕ್ತರು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಪರಿಶುದ್ಧ ಪ್ರೇಮವು ವಿಷಯಾಭಿಲಾಷೆ ಎಂಬ ಹೆಸರಿನಿಂದಲೇ ಪ್ರಖ್ಯಾತಿ ಪಡೆದಿದೆ. ಶ್ರೀ ಉದ್ದವನಿಂದ ಮೊದಲು ಮಾಡಿಕೊಂಡು ಪರಮ ಪುರುಷನ ಪ್ರಿಯ ಭಕ್ತ ಪರಿವಾರದ ಜನ ಆ ಪ್ರೇಮವನ್ನು ಆಸ್ವಾದಿಸಲು ಅಪೇಕ್ಷೆ ಪಡುತ್ತಾರೆ. ಭಾವಾರ್ಥ. ಮೇಲಿನ ಶ್ಲೋಕವನ್ನು ಭಕ್ತಿ ರಸಾಮೃತ ಸಿಂಧು 1.2.285-286 ಎನ್ನುವ ಗ್ರಂಥದಿಂದ ಆಯ್ದುಕೊಂಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈ ಗೋಪಿಯರ ಪರಿಶುದ್ಧ ಪ್ರೇಮ ಇದೆಯಲ್ಲ, ಸೊ ಇದನ್ನ ಎಲ್ಲರನ್ನು ಸಹ ಅದನ್ನ ಆಸ್ವಾದಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾರೆಲ್ಲ ಅಂತಂದ್ರೆ ಶ್ರೀಕೃಷ್ಣನ ಆ ಪರಮ ಭಕ್ತರು ಉದ್ದವ ಆದಿ ಅವರೆಲ್ಲರನ್ನು ಸಹ ಇಚ್ಛೆ ಪಡ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಶಿವನಿಗೂ ಸಹ ಆ ಒಂದು ರಾಸ ನೃತ್ಯದಲ್ಲಿ ಲೀಲೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋಬೇಕು ಅಂತ ಆಸೆ ಆಗುತ್ತೆ ಅಲ್ವಾ. ಸೊ ಕೊನೆಗೆ ಅವರು ಗೋಪೇಶ್ವರ ಮಹಾದೇವನಾಗಿ ಅವರು ಹೋಗ್ತಾರೆ. ಆದ್ರೆ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ, ಇಲ್ಲಿ ಶಿವ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ರಾಸ ನೃತ್ಯ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ತಾಂಡವ ನೃತ್ಯ ಅಷ್ಟೇನೆ ಅವ್ರಿಗೆ ಮಾಡ್ಲಿಕ್ಕಾಗತ್ತೆ. ಸೊ ಅದೇ ತರನೇ ಈವನ್ ಲಕ್ಷ್ಮೀ ದೇವಿಗೂ ಸಹ ಆ ಒಂದು ರಾಸ ನೃತ್ಯದಲ್ಲಿ ಸೇರ್ಕೋಬೇಕು ಅಂತ ಅವ್ರಿಗೆ ಇಚ್ಛೆ. ಆದ್ರೆ ಕೃಷ್ಣ ಅವ್ರನ್ನ ಯಾವತ್ತೂ ಸಹ ಅವ್ರೊಂದು ರಾಸ ನೃತ್ಯಕ್ಕೆ ಅವರು ಬರ್ಲಿಕ್ಕೆ ಒಪ್ಪಿಗೆಯನ್ನ ಅವರು ಕೊಡೋದಿಲ್ಲ ಅಲ್ವಾ. ಅಂದ್ರೆ ಎಲ್ಲರಿಗೂ ಸಹ ಇದು ಅಂದ್ರೆ ಉತ್ಕೃಷ್ಟವಾದಂತಹ ಒಂದು ಆ ಪ್ರೇಮ ಭಾವ, ಇದನ್ನ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣನ ಬೇರೆಲ್ಲ ಭಕ್ತರಿಗೂ ಸಹ ಆ ಒಂದು ಆಸೆ ಇಚ್ಛೆ ಇದೆ. ಸೊ ಅದನ್ನ ಈ ಒಂದು ಶ್ಲೋಕವನ್ನ ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಿಂದ ಆಯ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 164. ಕಾಮ ಪ್ರೇಮ ದೋನ್ಹಂಕಾರ ವಿಭಿನ್ನ ಲಕ್ಷಣ, ಲೌಹ ಆರ ಹೇಮೆ ಐಚೆ ಸ್ವರೂಪೆ ವಿಲಕ್ಷಣ. ಹರೇ ಕೃಷ್ಣ ಮಾತಾಜಿ.
ಕಾಮ, ಭೋಗದ ಇಚ್ಛೆ, ಪ್ರೇಮ, ಒಲವು, ಆಕಾರ ಎರಡರ ಪೈಕಿ ವಿಭಿನ್ನ ಬೇರೆ ಬೇರೆ ಲಕ್ಷಣ ಸೂಚನೆಗಳು ಲೌಹ, ಕಬ್ಬಿಣ, ಆರ ಮತ್ತು ಹೇಮ, ಬಂಗಾರ, ಏಚೆ, ಹೇಗೋ ಹಾಗೆ, ಸ್ವರೂಪೆ ಸ್ವಭಾವದಲ್ಲಿ ವಿಲಕ್ಷಣ ಬೇರೆಯಾದದ್ದು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಓದ್ತೇನೆ ಮಾತಾಜಿ. ಪ್ರಭುಪಾದವರಿಗೆ ಜಯವಾಗಲಿ. ಓದಿ ಮಾತಾಜಿ. ನಾನು ಮ್ಯೂಟ್ ಆಗಿದ್ದು ಗೊತ್ತೇ ಇಲ್ಲ. ಕಬ್ಬಿಣ ಮತ್ತು ಬಂಗಾರಗಳ ಲಕ್ಷಣಗಳಲ್ಲಿ ಹೇಗೆ ವ್ಯತ್ಯಾಸ ಉಂಟೋ ಹಾಗೆ ಕಾಮವಾಂಛೆ ಹಾಗೂ ಪ್ರೇಮಗಳು ವಿಭಿನ್ನ ಲಕ್ಷಣಗಳನ್ನು ಹೊಂದಿವೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕಾಮಲೋಲುಪತೆಗೂ ಪರಿಶುದ್ಧ ಪ್ರೇಮಕ್ಕೂ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಯು ಪ್ರಯತ್ನಿಸಬೇಕು. ಅವು ಬೇರೆ ಬೇರೆ ವರ್ಗಗಳಿಗೆ ಸೇರುತ್ತವಷ್ಟೇ ಅಲ್ಲ, ಅವುಗಳ ಮಧ್ಯೆ ಅಗಾಧವಾದ ಕಂದರವಿದೆ. ಕಬ್ಬಿಣ ಮತ್ತು ಚಿನ್ನಗಳು ಹೇಗೆ ಒಂದಕ್ಕೊಂದು ತೀರ ಭಿನ್ನವೋ ಹಾಗೆ ಪ್ರೇಮ ಕಾಮಗಳು ಬೇರೆ ಬೇರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾರೆ, ತುಂಬಾ ಮುಖ್ಯವಾದಂತ ವಿಷಯವನ್ನ ಹೇಳ್ತಿದ್ದಾರೆ ಅಲ್ವಾ. ಕಾಮಕ್ಕೂ ಪ್ರೇಮಕ್ಕೂ ಇರೋ ವ್ಯತ್ಯಾಸವನ್ನ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಈಗ ಒಂದು ಕಬ್ಬಿಣ ಮತ್ತೆ ಬಂಗಾರಕ್ಕೆ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಇವಾಗ ಅಕಸ್ಮಾತ್ ನಮ್ಗೆ ಕಬ್ಬಿಣ ಮತ್ತೆ ಬಂಗಾರದ ನಡುವೆ ನೀವು ಒಂದ್ ಯಾವ್ದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ? ಬಂಗಾರವನ್ನ ಆಯ್ಕೆ ಮಾಡ್ಕೋತೀವಿ ಅಲ್ವಾ. ಎರಡು ಸಹ ಲೋಹನೇ, ಆದ್ರೆ ಅದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ತರನೇ ಇವಾಗ ಕಾಮ ಮತ್ತೆ ಪ್ರೇಮದಲ್ಲೂ ಸಹ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ. ಇವಾಗ ಕಾಮ ಅಂತಂದ್ರೆ ಇವಾಗ ಏನಂತಂದ್ರೆ, ಇವಾಗ ನೋಡಿ, ಇವಾಗ ನೀವು ನನ್ನನ್ನ ಪ್ರೀತಿಸ್ತಾ ಇರ್ಬೋದು. ಇವಾಗ ನಾನೇನಾದ್ರೂ ನಿಮ್ಮನ್ನ ಏನಾದ್ರೂ ಒಂದು ಅವ್ಯಾಚ ಶಬ್ದದಿಂದ ನಾನು ಇವಾಗ ನಿಮ್ಮನ್ನ ನಿಂದಿಸ್ತೀನಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಅದೇ ಕ್ಷಣ ನಿಮ್ಗೆ ನನ್ ಮೇಲೆ ಬೇಜಾರಾಗೋಗುತ್ತೆ ಅಲ್ವಾ. ಎಷ್ಟು ವರ್ಷದಿಂದ ನೀವು ನನ್ನನ್ನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ಒಂದೇ ಒಂದು ಮಾತು ಸಾಕು ಅಲ್ವಾ. ಒಂದು ಚಿಕ್ಕ ಮಾತಿನಿಂದ ಏನಾಗುತ್ತೆ, ಆ ಒಂದು ಬಾಂಧವ್ಯ ಅನ್ನೋದೇ ಹೊರಟೋಗುತ್ತೆ ಅಲ್ವಾ. ಯಾಕಂದ್ರೆ ಅಲ್ಲಿ ನನ್ನ ಒಂದು ಸಂತೋಷ ಒಂದೇ ಮುಖ್ಯ ಅಲ್ಲ, ನಿಮ್ಮ ಸಂತೋಷನೂ ಮುಖ್ಯ ಆಗಿರುತ್ತೆ ಅಲ್ವಾ. ಇವಾಗ ನನ್ನನ್ನ ಪ್ರೀತಿಸ್ತಾ ಇದ್ದಾಗ ಇವಾಗ ನಿಮ್ಗೆ ನನ್ನ ಸಂತೋಷನೇ ಮುಖ್ಯ ಅಲ್ಲ. ಹೆಂಗ್ ಬಂತು ನೋಡಲಿ, ಹಂಗ ಜಾರದು. ಗೀತೆಯ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಅದೊಂದೇ ಇಂಪಾರ್ಟೆಂಟ್ ಅಲ್ಲ ಅಲ್ವಾ. ಇವಾಗ ಇಲ್ಲಿ ಆದ್ರೆ ಗೋಪಿಕಾ ಸ್ತ್ರೀಯರಿಗೆ ಆಗಲ್ಲ. ಅವ್ರಿಗೆ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಇವಾಗ ನಮ್ಗೆ ಆ ಕತೆ ಯಾವಾಗ್ಲೂ ನಾವು ಜ್ಞಾಪಿಸ್ಕೊತಾ ಇರ್ತೀವಿ ಅಲ್ವಾ. ಕೃಷ್ಣನಿಗೆ ತಲೆನೋವು ಬಂದಾಗ ಗೋಪಿಕಾ ಸ್ತ್ರೀಯರು ಕೃಷ್ಣನ ತಲೆನೋವು ಒಂದು ಕ್ಷಣ ಕಡಿಮೆ ಆಗ್ಲಿಕ್ಕೆ ನಾವು ನರಕಕ್ಕೆ ನಾವು ಜೀವನ ಪರ್ಯಂತ ನಾವು ನರಕಕ್ಕೆ ಹೋಗ್ಲಿಕ್ಕೂ ನಮ್ಗೆ ಬೇಜಾರಿಲ್ಲ ಅಂತ ಹೇಳ್ತಾರೆ. ನಾವು ಪರವಾಗಿಲ್ಲ, ನಮ್ಗೆ ಕೃಷ್ಣ ಒಂದು ಕ್ಷಣ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ. ನೋಡಿ, ಕೃಷ್ಣನ ಒಂದು ಕ್ಷಣದ ಸಂತೋಷ ಅವರಿಗೆ ಅಷ್ಟು ಮುಖ್ಯ ಅಲ್ವಾ. ಅದು ನಿಜವಾದಂತಹ ಪ್ರೇಮ. ತಾವೇನಾದ್ರೂ ಪರವಾಗಿಲ್ಲ, ತಮ್ಮ ಆರಾಧ್ಯ ದೈವ, ತಮ್ಮ ಪ್ರೇಮ ದೈವ ಚೆನ್ನಾಗಿರ್ಬೇಕು ಅಂತ ಯಾರು ಇಚ್ಛೆ ಪಡ್ತಾರೆ, ಅದು ನಿಜವಾದಂತಹ ಪ್ರೇಮ, ಅದು ಕಾಮ ಅಲ್ಲ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಅದಕ್ಕೆ ನಮ್ಗೆ ಹೇಳೋದು, ಇಲ್ಲಿ ನಮ್ಗೆ ನಾವು ಕಾಮವನ್ನ ನಾವು ನೋಡ್ಲಿಕ್ಕೆ ಪ್ರೇಮವನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಎಲ್ಲಿದ್ರು ಸಹ ಅದು ಕಾಮವೇ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳೋದು. ಸೊ ಇಲ್ಲಿ ಅದನ್ನ ಕಾಮ ಮತ್ತು ಪ್ರೇಮವನ್ನ ಇಲ್ಲಿ ಕಬ್ಬಿಣ ಮತ್ತೆ ಬಂಗಾರಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ನಾಳೆ ನಾವು 165ನೇ ಶ್ಲೋಕವನ್ನ ನಾವು ತಿಳ್ಕೊಂಡಂತೆ, ಇದು ದೊಡ್ಡದಿದೆ ಭಾವಾರ್ಥ. ಸೊ ಇವಾಗ ಇವತ್ತಿನ ದಿವಸ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕೃಷ್ಣನ ಯಾವ ಅಪೇಕ್ಷೆಗಳು ಅವ್ರಿಗೆ ಪೂರೈಸ್ಲಿಲ್ಲ, ಆ ಒಂದು ಏನು ಕೃಷ್ಣನಾಗಿ ಬಂದಾಗ ಅದನ್ನ ಈಗ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಮೂರನೇದನ್ನ ಅವರು ಈಗ ವಿವರಿಸಲಿಕ್ಕೆ ಹೊರಟಿದ್ದಾರೆ. ಅದು ತುಂಬಾ ರಹಸ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿಲ್ಲ. ಯಾರು ತುಂಬಾ ಅವರ ಆಪ್ತ ವಲಯದಲ್ಲಿದ್ದಾರೆ, ಸ್ವರೂಪ ದಾಮೋದರ ಗೋಸ್ವಾಮಿ, ಅವ್ರಿಗೆ ಮಾತ್ರನೇ ಗೊತ್ತಿದೆ. ಅವ್ರು ಬಾಯಿ ಬಿಟ್ಟಿರೋದಕ್ಕೇನೆ ಈಗ ನಮ್ಮಂತವ್ರಿಗೂ ಸಹ ಆ ಒಂದು ಕೃಷ್ಣನ ಆ ಅಪೇಕ್ಷೆ ಏನಿದೆ, ಅವರ ಮನದಾಳದ ಆಸೆ ಏನಿದೆ ಅಂತ ಹೇಳ್ಬಿಟ್ಟು ನಮಗೂ ಸಹ ಗೊತ್ತಾಗ್ತಾ ಇದೆ. ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಗುರು ಪರಂಪರಾ ಕಿ ಜೈ, ಜೈ ಶ್ರೀಲ ಪ್ರಭುಪಾದ್ ಕಿ ಜೈ, ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹ್ಯಾಪಿ ಯುಗಾದಿ ಮಾತಾಜಿ. ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ಯುಗಾದಿ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಂಡ್ ಮಾಡ್ಲಾ ಮಾತಾಜಿ? ಯುಗಾದಿ ಹಬ್ಬದ ಶುಭಾಶಯಗಳು ಮಾತಾಜಿ.